ಅಪರಾಧಿಗಳು ಆಗಿದ್ದಲ್ಲಿ ಅವರಿಗೆ ಇತರರಿಗಿಂತ ಅತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನನ್ನ ಮಧ್ಯದಲ್ಲಿ ಕೂಡ. ನಾನು ಇಲ್ಲಿದ್ದೇನೆ, ನನ್ನ ಹಿಂದೆ ಮುಂದೆ ಗಾಡಿ ಹೋಗ್ತಾ ಇದೆ, ನಮ್ಮನ್ನು ಅಲ್ಲಿ ನನ್ಗೇನಾದ್ರೂ ಆದ್ರೆ ಧರ್ಮಸ್ಥಳದವರೇ ಕಾರಣ, ಈ ರೀತಿಯಾದಂತ ಹೇಳಿ ವ್ಯವಸ್ಥೆ ಇರ್ಲಿಲ್ಲ. ಆ ಕಾರಣ ಅಲ್ಲಿ ಮನೆ ಅಂಗಳದ ಬಾವಿಗೆ ಬಿದ್ದು ಆಕೆ ಮೃತಪಡ್ತಾರೆ ಅನ್ನುವಂಥದ್ದನ್ನ ಆಕೆಯ ಸಂಬಂಧಿಕರೇ, ಆಕೆಯ ನೆರೆಹೊರೆಯವರೇ, ಆಕೆಯ ಜೊತೆ ಆತ್ಮೀಯರಾಗಿ ಇರುವಂತವರೇ ಹೇಳಿರುವಂತಹ ವಿಚಾರ ತಮ್ಮ ಹೇಳುತ್ತೇವೆ. ಯಾಕೆಂತ ಹೇಳಿದ್ರೆ ಇತ್ತೀಚಿನ ಅವರ ಮಾತುಗಳಲ್ಲಿ ಅದ್ಯಾವುದು ಕೂಡ ಕೇಳಿ ಬರ್ತಾ ಇಲ್ಲ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ನಮಗೆ ಕ್ಷೇತ್ರ ಬೇಕು, ಅಣ್ಣಪ್ಪ ಬೇಕು, ಮಂಜುನಾಥ ಸ್ವಾಮಿ ಬೇಕು, ಆದ್ರೆ ಒಂದಷ್ಟು ವ್ಯಕ್ತಿಗಳ ಹಿಡಿತಕ್ಕೆ ಸಿಲುಕಿ ಈ ದೇವಸ್ಥಾನ ಹಾಳಾಗ್ತಾ ಇದೆ, ಹಿಂದೂಗಳ ಧಾರ್ಮಿಕ ನಂಬಿಕೆ ಹಾಳಾಗ್ತಾ ಇದೆ ವಿಚಾರ. SIT ಗೆ ಹೋಗಿರುವಂತದ್ದು ಕೇವಲ ತಲೆಬುರುಡೆ ಪ್ರಕರಣ ಮಾತ್ರ, ಸೌಜನ್ಯ ಪ್ರಕರಣ ಅಲ್ಲ. ಅದು ಅಲ್ಲದೆ ಇನ್ನು ಬಂಧುಲೆ ನಮಸ್ಕಾರ. ತುಳುನಾಡು ಲಾಗ್ಸ್ ಚಾನಲ್ ವೀಕ್ಷಣೆ ಒಂದು ಪುನಃ ಮಾತಿರಲ್ಲ ಕುಡರ ಸೊಲ್ಮೆ ಚಂದ ಆಯ್ತಾ ಮಲ್ತಂದು ಎಂಕಲ್ಲ ಚಾನಲ್ ನಿಗೂ ಸಬ್ಸ್ಕ್ರೈಬ್ ಮಲ್ದಿತ್ತು ಜರಡ ನನ್ನಾದ ಚಾನಲ್ ಸಬ್ಸ್ಕ್ರೈಬ್ ಮಲ್ತೆ ಎಂಕಲೆ ಬೆರಿತಾಂಗ ಕೊರ್ಲೆ ಬಂದಕ್ಕೆ ಏನೊಂದು ಇನಿತ ವಿಡಿಯೋ ನೆಂಕುಲು ಕನ್ನಡೋಡ್ ಮಲ್ತೊಂದುಲ್ಲ ವಿಚಾರದಾದ ಬಂಡ ಒಂದೊಂಜಿ ಮಲ್ಲ ಸಂಘರ್ಷ ಒಂದಿಪ್ಪುನಂಚಿತ್ತಿನ ವಿಚಾರ ಒಂದು ತುಳುನಾಡು ಮಾತ್ರ ಅತ್ತ ಅಂದ್ರೆ ಪಿದೈ ಜಿಲ್ಲೆಲೆಗ್ಲ ಈ ವಿಚಾರ ಮುಟ್ಟೋಡು ಬಂಪಿನಂಚಿತ್ತಿನ ಉದ್ದೇಶೋಡು ಇನ್ನು ಎಂಕುಲು ಈ ವಿಡಿಯೋನು ಕನ್ನಡೋಡ್ ಮಲ್ತೊಂದುಲ್ಲ. ಬಂಧುಗಳೇ, ಇವತ್ತು ನಾವು ಮಾತಾಡ್ತಿರುವಂತದ್ದು ಕೇಸ್ ನಂಬರ್ 39/2025 ಎಟ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್. ಅಂದ್ರೆ ಮೊನ್ನೆ ನಡೆದಂತಹ ತಲೆಬುರುಡೆ ಪ್ರಕರಣ. ಈ ತಲೆಬುರುಡೆ ಪ್ರಕರಣದ ಹಿಂದೆ ಹೋಗ್ಬೇಕಾದ್ರೆ ಅದರಲ್ಲಿ ಒಂದಿಷ್ಟು ಹಿನ್ನೆಲೆಗಳನ್ನ ನೋಡ್ತಾ ಬರ್ಬೇಕಾದ್ರೆ ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಕೇಳಿದ್ರೆ 2012 ಅಕ್ಟೋಬರ್ 9 ಸೌಜನ್ಯ ಅನ್ನುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳು ತನ್ನ ಮನೆಗೆ ಹೋಗುವಂತಹ ದಾರಿಯಲ್ಲಿ ನಾಪತ್ತೆ ಆಗ್ತಾಳೆ. ನಾಪತ್ತೆ ಆದ ಬಳಿಕ ಹುಡುಕಾಟ ಪ್ರಾರಂಭ ಆಗುತ್ತೆ. ಎಲ್ಲ ನಡೆದಾದ್ಮೇಲೆ 16 ಗಂಟೆಗಳ ಬಳಿಕ ಆ ಹೆಣ್ಣು ಮಗಳ ಶವ ಸಿಗುತ್ತೆ. ಅದು ಅರೆನಗ್ನಾವಸ್ಥೆಯಲ್ಲಿ ಮತ್ತು ಲೈಂಗಿಕ ದೌರ್ಜನ್ಯವನ್ನು ನಡೆಸಿದಂತಹ ಶವ. ಆ ಬಳಿಕ ತನಿಖೆಗಳು ಪ್ರಾರಂಭ ಆಗುತ್ತೆ. ಆ ತನಿಖೆಯಲ್ಲಿ ಒಬ್ಬ ಆರೋಪಿ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಹಿಡಿದು ಕೊಡ್ತಾರೆ. ಆ ವ್ಯಕ್ತಿಯ ತನಿಖೆ ಆಗುತ್ತೆ, ಒಂದಷ್ಟು ಬೆಳವಣಿಗೆ ಆಗುತ್ತೆ. ಆ ಬಳಿಕ ಆ ವ್ಯಕ್ತಿಗೆ ಜಾಮೀನು ಸಿಗುತ್ತೆ, ಆ ವ್ಯಕ್ತಿ ಬಿಡುಗಡೆ ಆಗ್ತಾನೆ. ಇದೆಲ್ಲವನ್ನ ಮಧ್ಯದಲ್ಲಿ ಧರ್ಮಸ್ಥಳ ಅನ್ನುವಂತಹ ಒಂದು ಧಾರ್ಮಿಕ ಕೇಂದ್ರವನ್ನ ಅವರೊಂದು ಅದರ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೋ ಅಥವಾ ಅಲ್ಲಿ ಅವರು ನಿಜವಾಗ್ಲೂ ಅದರ ಮೇಲೆ ಆ ಹೆಣ್ಣು ಮಗಳ ಅತ್ಯಾಚಾರದಲ್ಲಿ ಕೊಲೆಯಲ್ಲಿ ಆ ಧರ್ಮಸ್ಥಳ ಕ್ಷೇತ್ರ ಅನ್ನುವಂಥವರಿಗೆ ಸಂಬಂಧಪಟ್ಟದೆ ಅನ್ನುವಂತಹ ಕಾರಣಕ್ಕಾಗಿಯೋ ಏನೋ ಕ್ಷೇತ್ರ ಮತ್ತು ಒಂದಷ್ಟು ವ್ಯಕ್ತಿಗಳ ನಡುವೆಯಲ್ಲಿ ಜಂಜಾಟಗಳು, ಒಂದಷ್ಟು ಸಂಘರ್ಷಗಳು ಪ್ರಾರಂಭ ಆಗುತ್ತೆ. ಆ ಬಳಿಕ ಸಂತೋಷ್ ರಾವ್ ಅನ್ನುವಂತ ಆರೋಪಿಯನ್ನ ಪೊಲೀಸರ ವಶಕ್ಕೆ ಕೊಟ್ಟಾದ್ಮೇಲೂ ಕೂಡ ಸಂತೋಷ್ ರಾವ್ನ ಪರವಾಗಿ ಒಂದಷ್ಟು ವಕೀಲರು ನೇಮಕ ಆಗ್ತಾರೆ. ಅದಕ್ಕೂ ಕೇಸ್ CBIಗೆ ಹೋಗುತ್ತೆ. CBI ನಲ್ಲಿ ಕೇಸ್ ಕ್ವಾಶ್ ಆಗುತ್ತೆ. ಆಮೇಲೆ ಆ ವ್ಯಕ್ತಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಮೊನ್ನೆ ಒಂದು 15-20 ದಿನಗಳ ಹಿಂದಿನಿಂದ ಒಬ್ಬ ವ್ಯಕ್ತಿ ತಲೆಬುರುಡೆಯನ್ನ ತಗೊಂಡು ಬರ್ತಾರೆ. ಆ ತಲೆಬುರುಡೆಯನ್ನ ತಗೊಂಡು ಬಂದು ನಾನು ಜಿಲ್ಲಾ SP ಅವರನ್ನ ಭೇಟಿ ಆಗ್ತೇನೆ ಅಂತ ಹೇಳ್ತಾರೆ. ಆ ಬಳಿಕ ಒಂದಷ್ಟು ಹೈಕೋರ್ಟ್ ನ ಲಾಯರ್ಗಳು ಅವರನ್ನ ಸಂಪರ್ಕಿಸ್ತಾರೆ. ಆ ಬಳಿಕ ಇನ್ನೊಂದಷ್ಟು ಬೆಳವಣಿಗೆಗಳು ಸದ್ಯದ ಪರಿಸ್ಥಿತಿಯಲ್ಲಿ ನಡೀತಾ ಇದೆ, ತಮ್ಮೆಲ್ಲರಿಗೂ ಗಮನಕ್ಕೂ ಬಂದಿರಬಹುದು. ನಾವಿವತ್ತು ಏನ್ ಹೇಳುದಂತ ಕೇಳಿದ್ರೆ, ಈ ಸೌಜನ್ಯ ಪ್ರಕರಣ ಅದರಲ್ಲಿ ಪಾರದರ್ಶಕತೆ ಎಷ್ಟಿದೆ ಮತ್ತು ಪರ ಮತ್ತು ವಿರೋಧ ಅನ್ನುವಂತಹ ಚಿಂತನೆಗಳು, ಆ ಪರ ಮತ್ತು ವಿರೋಧ ಅನ್ನುವಂಥವ್ರು ಕಾನೂನಿನ ಪ್ರಕ್ರಿಯೆಗೆ ಅದೆಷ್ಟು ಒಳಪಟ್ಟಿದ್ದಾರೆ ಮತ್ತು ಅವರ ಸಾಕ್ಷಿಗಳನ್ನ ಅದೆಷ್ಟು ನೀಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾರೆ. ಅಪ್ಡೇಟ್ಗಳು ಡೇ ಬೈ ಡೇ ತಮ್ಗೆಲ್ರಿಗೂ ಸಿಗ್ತಾ ಇದೆ. ಒಂದಷ್ಟು ಯೂಟ್ಯೂಬ್ ಚಾನಲ್ಗಳ ಮುಖೇನವಾಗಿಯೋ, ಇನ್ನೊಂದಷ್ಟು ಸ್ಯಾಟಲೈಟ್ ಚಾನಲ್ಗಳ ಮುಖೇನವಾಗಿಯೋ ಏನೋ ಒಂದಷ್ಟು ಅಪ್ಡೇಟ್ಗಳು ಸಿಗ್ತಾ ಇದೆ, ಪರ ಮತ್ತು ವಿರೋಧ ಎರಡೂ ವಿಚಾರಗಳಲ್ಲೂ ಕೂಡ. ಇದನ್ನು ಎಷ್ಟರ ಮಟ್ಟಿಗೆ ಇದು ಪಬ್ಲಿಷ್ ಆಗ್ತಾ ಇದೆ ಅಂತ ಕೇಳಿದ್ರೆ, ಹೊರದೇಶದಲ್ಲಿರುವಂತಹ ಕಮ್ಯುನಿಸ್ಟ್ ಪತ್ರಿಕೆಗಳು ಕೂಡ ಇದರ ಬಗ್ಗೆ ವಿಚಾರ ಮಂಡನೆ ಮಾಡ್ತಾ ಇದೆ. ಇಲ್ಲಿರುವಂತಹ ಕೆಲವು ಯೂಟ್ಯೂಬರ್ಗಳು ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಅದರ ಸಾಕ್ಷಿ ಎಷ್ಟಿದೆ, ಅದರ ಆಳ ಅಗಲ ಎಷ್ಟಿದೆ ಅನ್ನೋದರ ಅರಿವಿನ ಬದಲು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಕೇವಲ ಒಂದಷ್ಟು ಕಥೆಗಳನ್ನ ಜನರ ಮುಂದೆ ಇಟ್ಟು ಜನರ ಭಾವನೆಗಳನ್ನ ಉದ್ರೇಕಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಭಾವಿಸುವ ನಿಟ್ಟಿನಲ್ಲಿ ನಾವಿವತ್ತು ಈ ವಿಡಿಯೋ ಮಾಡ್ತಾ ಇರುವಂತದ್ದು. ಈಗ SIT ಅನ್ನುವಂಥದ್ದು ರಚನೆ ಆಗಿದೆ. ನಾನು ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇನೆ. SIT ಅನ್ನುವಂಥದ್ದನ್ನ ರಚನೆ ಮಾಡಿ ಇಲ್ಲಿ ಒಂದಷ್ಟು ಸಮಸ್ಯೆಗಳಿಗೆ, ಗೊಜಲಾದಂತಹ ಜಂಜಾಟಗಳಿಗೆ ತಾವೊಂದು
ತಾರ್ಕಿಕ ಅಂತ್ಯವನ್ನ ತಂದು ಕೊಡ್ತೀರಿ ಅನ್ನುವಂತ ಭರವಸೆ ನಮ್ಗೆಲ್ರಿಗೂ ಇದೆ. ಯಾಕಂತ ಹೇಳಿದ್ರೆ ಈ ವಿಚಾರಗಳ ಬಗ್ಗೆ ಯಾರು ಹೋರಾಟಗಾರರು ಅಂತ ಅನಿಸ್ಕೊಂಡಿದ್ದಾರೋ ಅವರು ಕೂಡ ಏನು ಮಾತಾಡೋಗಿಲ್ಲ. ಯಾಕೆ ಹೇಳಿದ್ರೆ ಅವರು ಯಾವ ವ್ಯಕ್ತಿಯ ನೇಮಕ ಆಗಬೇಕು ಅಂತ ಹೇಳಿದ್ರು ಪ್ರಣವ್ ಮಹಾಂತಿ, ಅದೇ ವ್ಯಕ್ತಿಯನ್ನ SIT ಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ದಾರೆ ಮೊದಲನೇದಾಗಿ. ಇನ್ನೊಂದು ವಿಚಾರ ಏನು ಹೇಳಿದ್ರೆ, ಧರ್ಮಸ್ಥಳ ಅನ್ನುವಂತಹ ಕ್ಷೇತ್ರದ ವಿಚಾರ ಬಂದಾಗ ತುಳುನಾಡು, ಮುಖ್ಯವಾಗಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಜಿಲ್ಲೆಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಧರ್ಮಸ್ಥಳ ಅನ್ನುವಂಥದ್ದು ನಮಗೆ ಪ್ರಮುಖ ಆರಾಧ್ಯ ಕೇಂದ್ರ, ಅಂದ್ರೆ ನಮ್ಮ ಆಸ್ಥೆಯ ಒಂದು ಬಹಳ ದೊಡ್ಡ ಸಂಕೇತ. ಅದರ ಮೇಲೆ ದಾಳಿ ಆಗ್ತಾ ಇದೆ ಅನ್ನುವಂತಹ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಅದಕ್ಕೆ ಪೂರಕವಾಗಿಯೂ ಕೂಡ ಈ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿರುವ ಇದ್ದೇವೆ ಅಂತ ಹೇಳ್ಕೊಂಡಿರುವಂತಹ ವ್ಯಕ್ತಿಗಳು ಕೂಡ ಕೆಲವು ಸಂದರ್ಭಗಳಲ್ಲಿ ಹೇಳಿರುವಂತದ್ದು ಇದೆ. ನಾವು ಧರ್ಮಸ್ಥಳದ ದೇವರನ್ನು ನಂಬುದಿಲ್ಲ, ಅಥವಾ ಧರ್ಮಸ್ಥಳ ಅನ್ನುವಂತಹ ಕ್ಷೇತ್ರವನ್ನ ಒಡಿಬೇಕು, ಈ ರೀತಿಯಾದಂತಹ ಮಾತುಗಳು ಕೇಳಿದಿದೆ. ಆ ಬಳಿಕ ಅವರವರ ತಪ್ಪುಗಳನ್ನ ತಿದ್ದಿಕೊಂಡ್ರು ಅಂತ ಭಾವಿಸ್ತೇವೆ. ಯಾಕೆಂತ ಹೇಳಿದ್ರೆ ಇತ್ತೀಚಿನ ಅವರ ಮಾತುಗಳಲ್ಲಿ ಅದ್ಯಾವುದು ಕೂಡ ಕೇಳಿ ಬರ್ತಾ ಇಲ್ಲ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ನಮಗೆ ಕ್ಷೇತ್ರ ಬೇಕು, ಅಣ್ಣಪ್ಪ ಬೇಕು, ಮಂಜುನಾಥ ಸ್ವಾಮಿ ಬೇಕು, ಆದ್ರೆ ಒಂದಷ್ಟು ವ್ಯಕ್ತಿಗಳ ಹಿಡಿತಕ್ಕೆ ಸಿಲುಕಿ ಈ ದೇವಸ್ಥಾನ ಹಾಳಾಗ್ತಾ ಇದೆ, ಹಿಂದೂಗಳ ಧಾರ್ಮಿಕ ನಂಬಿಕೆ ಹಾಳಾಗ್ತಾ ಇದೆ ಅನ್ನುವಂಥ ವಿಚಾರ ಬರುತ್ತೆ. ಇನ್ನೊಂದು ವಿಚಾರ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಇದಕ್ಕೆ ಸಮೀರ್ MD ಅಂತ ಹೇಳುವಂತ ಒಬ್ಬ ಯೂಟ್ಯೂಬರ್ ಒಂದು ವಿಡಿಯೋ ಮಾಡ್ತಾನೆ. ಆ ಬಳಿಕ ಒಂದಷ್ಟು ಜನರಲ್ಲಿ ಇದು ವಿಚಾರ ಶೇರ್ ಆಗುತ್ತೆ. ತಿಳಿಯದ ಜನಗಳಿಗೆ ಕೂಡ ಈ ವಿಚಾರಗಳು ಬಹಳಷ್ಟು ಜನರಿಗೆ ತಿಳಿದೆ. ಯಾರೊಬ್ಬರು ಒಂದು ಕಮ್ಯುನಿಸ್ಟ್ ಹೆಣ್ಮಗಳು ಮಾತಾಡುವಂತದ್ದನ್ನ ಕೇಳಿದೆ. ಕೇರಳದಿಂದ ಒಂದಷ್ಟು ಕಮ್ಯುನಿಸ್ಟ್ ಅನ್ನ ತರ್ತೇವೆ ನಾವು, ಇಲ್ಲಿ ಬಂದು ಎಲ್ಲರನ್ನ ಕೊಂದು ಹೋಗ್ತಾರೆ, ಈ ರೀತಿಯಾದಂತಹ ಮಾತುಗಳು. ಅಂದ್ರೆ ಧಾರ್ಮಿಕ ನಂಬಿಕೆಗೆ ಪೆಟ್ಟು ಕೊಡ್ತಾ ಇದ್ದಾರಾ, ಅಥವಾ ಇವರಿಗೆ ನಿಜವಾಗಿ ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಗಬೇಕಾ? ಇದು ಒಂದಷ್ಟು ಗೊಜಲಾದಂತಹ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿದ್ದಾರೆ. ಈಗ ದಿನ ಬೆಳಿಗ್ಗೆ ಎಲ್ಲಿ ಹೋದ್ರು ಮಾತಾಡಿದ್ರು ಸೌಜನ್ಯ ವಿಚಾರ ಅನ್ನುವಂಥದ್ದು ಎಲ್ಲರೂ ಮಾತಾಡ್ತಾ ಇರುವುದು. ಈ ಸೌಜನ್ಯಗಳ ವಿಚಾರದಲ್ಲಿ ಏನಾಗ್ತದೆ, ಪರ ವಿರೋಧ ಚರ್ಚೆಗಳು ಇರುವಂತದ್ದು ಸಾಮಾನ್ಯ, ಅದು ಏನು ಅಲ್ಲಗಳೆಯುವಂತಿಲ್ಲ. ಆದ್ರೂ ದೇವಸ್ಥಾನದ ಬಗ್ಗೆ, ಧಾರ್ಮಿಕ ನಂಬಿಕೆಯ ಬಗ್ಗೆ ಒಂದಷ್ಟು ಶ್ರದ್ಧೆಯಲ್ಲಿ ಅಪನಂಬಿಕೆಗಳು ಬರುವುದಂತಾದ್ರೆ ಅಂತಹ ಮಾತುಗಳಿಗೆ ನಾವು ಉತ್ತರ ಕೊಡ್ಬೇಕಾದಂತದ್ದು ಅನಿವಾರ್ಯ ಅಂತ ಭಾವಿಸಿ. ಈಗ ಸೌಜನ್ಯ ಪ್ರಕರಣಕ್ಕೆ ಬರುವುದಾದ್ರೂ ಕೂಡ, ಸೌಜನ್ಯಳ ಕೊಲೆಯಾಗಿ ಆಕೆ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿದ ಮೇಲೆ 16 ಗಂಟೆಗಳ ಬಳಿಕ ಆಕೆಯ ಶವ ಸಿಗುತ್ತೆ. ಅದೇ ಸಂದರ್ಭದಲ್ಲಿ ಅಣ್ಣಪ್ಪ ಬೆಟ್ಟದಲ್ಲಿ ಕೂತಿರುವಂತಹ ಅನುಮಾನಾಸ್ಪದವಾಗಿದ್ದಾನೆ ಅನ್ನುವಂತಹ ಕಾರಣಕ್ಕಾಗಿ ಸಂತೋಷ್ ರಾವ್ ಅನ್ನುವಂತಹ ವ್ಯಕ್ತಿಯನ್ನ ಅಲ್ಲಿನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ಆ ಬಳಿಕ ತನಿಖಾ ಪ್ರಕ್ರಿಯೆಗಳು ಸಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ಈ ಸೌಜನ್ಯಳ ತಾಯಿ ಕುಸುಮಾವತಿ ಹಾಗೆ ಸೌಜನ್ಯಳ ಮಾವ ಇವರ ಹೇಳಿಕೆಗಳೇನಿರುತ್ತೆ ಅಂತ ಕೇಳಿದ್ರೆ, ನಾವು ದಣಿಗಳ ಬಳಿ ಹೋಗಿದ್ದು ಈ ವಿಚಾರವನ್ನ ಮಾತಾಡ್ಲಿಕ್ಕೆ, ಅವರು ನಮಗೆ ಪೂರಕವಾದಂತಹ ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ನಮಗೆ ಮತ್ತು ಧರ್ಮಸ್ಥಳ ಆಡಳಿತ ವ್ಯವಸ್ಥೆಗೆ ಒಳ್ಳೆ ರೀತಿಯಾದಂತಹ ಸಂಬಂಧ ಇದೆ, ಆದ್ರಿಂದ ಈ ಪ್ರಕರಣ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನ ಆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ಪತ್ರಿಕಾ ಹೇಳಿಕೆಗಳಾಗಿ ಕೂಡ ಇದೆ, ತಮ್ಮ ಕಣ್ಣ ಮುಂದೆ ಕೂಡ ಇರ್ಬೋದು. ಧರ್ಮಸ್ಥಳದ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ ಅಂತ ಎಲ್ಲಾ ಪೇಪರ್ ಸಪೋರ್ಟ್ ಇದ್ದಾರೆ. ಧರ್ಮಸ್ಥಳದ ಎಲ್ಲ ಸಪೋರ್ಟ್ ನಮಗೆ ಸಪೋರ್ಟ್ ಇದ್ದಾರೆ. ಅವರ ಭಯ ಏನು ನಮಗೆ ಇರಲಿಲ್ಲ. ಕೆಲವರು ಒತ್ತಾಯ ಮಾಡಿದ್ದಾರೆ, ಧರ್ಮದಲ್ಲಿ ಅವರದು ಜಾಗೆ ಒತ್ತಡ ಉಂಟ. ಅದಾದ ಬಳಿಕ 1 ವರ್ಷದ ಬಳಿಕ ಇವರ ಪ್ಲೇಟ್ ಚೇಂಜ್ ಆಗುತ್ತೆ, ಇವರ ಮಾತುಗಳಲ್ಲಿ ಬದಲಾವಣೆ ಆಗುತ್ತೆ. ಏನು ಕೇಳಿದ್ರೆ, 1 ವರ್ಷದ ಬಳಿಕ ಮೂವರನ್ನ ಅದಕ್ಕೆ ಸಿಲುಕಿಸುವಂತ ಪ್ರಯತ್ನ ನಡೆಯುತ್ತೆ. ಆ 1 ವರ್ಷದ ಹಿಂದೆ ಅವರು ಆ ಕೇಸಿನ ವಿಚಾರಗಳಲ್ಲೇ ಇಲ್ಲ, ಯಾವುದೇ ಅವರು ಇದ್ದಾರೆ ಅನ್ನುವಂಥದ್ದಕ್ಕೆ ಯಾವುದೇ ಪುರಾವೆಗಳಿಲ್ಲ. 1 ವರ್ಷದ ಬಳಿಕ ಅವರನ್ನ ಕೇಸಿಗೆ ಸಿಲುಕಿಸ್ತಾರೆ. ಮಲ್ಲಿಕ್ ಜೈನ್, ಧೀರಜ್ ಕೆಲ್ಲಾ, ಅದಾದ್ಮೇಲೆ ಸುಕುಮಾರ್ ಜೈನ್ ಇವರನ್ನ ಈ ಕೇಸಿಗೆ ಸಿಲುಕಿಸುವಂತ ಪ್ರಯತ್ನ ನಡೆಯುತ್ತೆ. ಅವರನ್ನ ಕೇಸಿಗೆ ಹಾಕ್ತಾರೆ. ನಾನು ಈಗಲೂ ಹೇಳ್ತೇನೆ, ಯಾರು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ಅಂತ ಹೇಳ್ಕೊಂಡಿರುವಂತಹ ನಿಶ್ಚಲ್ ಜೈನ್ ಇದ್ದಾರೆ, ಅವರನ್ನ ಕೊನೆಯವರೆಗೂ ಅವರು ಅಪರಾಧಿ ಅಥವಾ ಆರೋಪಿ ಅನ್ನುವಂತಹ ಪಟ್ಟಿಗೆ ಸೇರಿಸುವುದಿಲ್ಲ. ಇದು ಬಾಯಿ ಮಾತಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅವರ ಬಳಿ ಚರ್ಚೆಗಳು ನಡೆದಾಗ ಅವ್ರು ಹೇಳುವಂತದ್ದು, ಅಲ್ಲಿಂದ ಅವರು ಫ್ಲೈಟ್ ಅಲ್ಲಿ ಬಂದಿದ್ರು, ಇಲ್ಲಿ ಈ ರೀತಿಯಾದಂತಹ ಪ್ರಕರಣವನ್ನ ಮಾಡಿದ್ರು, ಆಮೇಲೆ ಫ್ಲೈಟ್ ನಲ್ಲಿ ಹೋದ್ರು. ಇದೊಂದು ಬಾಲಿಶ ಹೇಳಿಕೆ ಅಂತ ನಾನು ಭಾವಿಸ್ತೇನೆ. ಯಾಕೆ ಕೇಳಿದ್ರೆ, ಅಲ್ಲಿ ಅಮೆರಿಕದಿಂದ ಚಾರ್ಟೆಡ್ ಫ್ಲೈಟ್ ಒಂದು ಬಂದು ಮಂಗಳೂರಲ್ಲಿ ಇಳಿಯುತ್ತೆ, ಮಂಗಳೂರಿಂದ ಈ ತರ ಒಂದು ರೇಪ್ ಅಂಡ್ ಮರ್ಡರ್ ಮಾಡಿ ಆ ಬಳಿಕ ಆ ಚಾರ್ಟೆಡ್ ಫ್ಲೈಟ್ ಮತ್ತೆ ಅಮೆರಿಕಕ್ಕೆ ಹೋಗುವಂತದ್ದು ಅಂತ ಕೇಳಿದ್ರೆ ಅದು ಹಾಸ್ಯಾಸ್ಪದ. ಯಾಕೆ ಕೇಳಿದ್ರೆ, ಅಮೆರಿಕದಲ್ಲೂ ಅದರ ಬಗ್ಗೆ ದಾಖಲೆಗಳಿಲ್ಲ, ಭಾರತದಲ್ಲೂ ಅದರ ಬಗ್ಗೆ ದಾಖಲೆಗಳಿಲ್ಲ. ಇದು ದಾಖಲೆ ರಹಿತವಾಗಿ ಬಂದು ಹೋಗುವಂತದ್ದು ಅದೇನು ಮನುಷ್ಯನಿಗೆ ಮಾಡ್ಲಿಕ್ಕೆ ಸಾಧ್ಯವಾಗುವಂತ ಕೆಲಸ ಅಲ್ಲ. ಅದು ಮಾಯವಾಗಿ ಬಂದು ಹೋಗ್ಬೇಕೆ ಬಿಟ್ರೆ ಇಲ್ಲಿಂದ ಅಮೆರಿಕಕ್ಕೆ ಅಥವಾ ಅಮೆರಿಕದಿಂದ ಇಲ್ಲಿಗೆ ಯಾವುದೇ ದಾಖಲೆಗಳಿಲ್ಲದೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ.
ಇಲ್ಲಿ ಇವರು ಹೇಳುವಂತಹ ದಿನಾಂಕದಂದು ಆ ವ್ಯಕ್ತಿ ಅಮೆರಿಕದಲ್ಲಿ ಇದ್ರು ಅಂತ ಹೇಳುವಂತದ್ದು ಪುರಾವೆಗಳಿದೆ, ಅದೆಲ್ಲ ಸಾಕ್ಷಿ ಆಮೇಲೆ ಜಗಜ್ಜಾಹೀರ್ ಆಗಿದೆ. ಅದರ ಬಗ್ಗೆ ಮತ್ತೆ ಮಾತನಾಡುವಂತದ್ದು ವ್ಯರ್ಥ ಅಂತ ಭಾವಿಸ್ತೇನೆ. ಈ ಮೂವರು ವ್ಯಕ್ತಿಗಳ ಮೇಲೆ ಆಪಾದನೆ ಹಾಕ್ತಾರೆ, ಅವರನ್ನ ವಿಚಾರಣೆ ಮಾಡ್ತಾರೆ. ಆ ಬಳಿಕ ಆ ವಿಚಾರಣೆ ಆದ ಬಳಿಕ ಅವರಿಗೆ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಬೇಕು ಅನ್ನುವಂಥದ್ದು, ಅಂದ್ರೆ ಕೋರ್ಟ್ ಹೇಳಿರುವುದಿಲ್ಲ, ಅವರೇ ಹೇಳಿರುವಂತದ್ದು. ನಮಗೆ ಇಲ್ಲಿ ಅನುಮಾನವಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ, ನಮಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಬಿಡಿ ಅಂತ ಹೇಳ್ತಾರೆ. ಅವರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ. ಅವರಿಗೆ ಧೀರಜ್, ಮಲ್ಲಿಕ್ ಮತ್ತು ಸುಕುಮಾರಿ ಅವರಿಗೆ ಬ್ಲಡ್ ಟೆಸ್ಟ್ ಆಗುತ್ತೆ, DNA ಟೆಸ್ಟ್ ಆಗುತ್ತೆ, ಮಂಪರು ಪರೀಕ್ಷೆ ಆಗುತ್ತೆ, ಮೊಬೈಲ್ ಲೊಕೇಶನ್ ಟ್ರೇಸ್ ಆಗುತ್ತೆ, ಸುಳ್ಳು ಪತ್ತೆ ಆಗುತ್ತೆ. ಇವಿಷ್ಟನ್ನ ಪತ್ತೆ ಮಾಡ್ತಾರೆ. ಇವಿಷ್ಟರಲ್ಲಿ ಕೂಡ ಅವರು ಇಲ್ಲ ಅಂತ ಗೊತ್ತಾದ ಮೇಲೆ, ಅವರು ನಿರ್ದೋಷಿಗಳು ಅಂತ ಸಾಬೀತಾದ್ಮೇಲೆ ಅವರನ್ನು ಹೊರಗೆ ಬಿಡ್ತಾರೆ. ಆದ್ರೆ ಇಲ್ಲಿರುವಂತಹ ವಿಚಾರ ಏನಂತ ಕೇಳಿದ್ರೆ, ಯಾರನ್ನ ಆರೋಪಿ ಅಂತ ಹೇಳಿ ಕೊಡ್ತಾರೋ, ಯಾರನ್ನ ಆರೋಪಿ ಅಂತ ಹೇಳಿ ಪೊಲೀಸರಿಗೆ ಕೊಟ್ಟಿರ್ತಾರೋ ಆ ಸಂತೋಷ್ ರಾವ್ನ ಇದ್ಯಾವುದೇ ಟೆಸ್ಟ್ಗಳು ಆಗಿರುವುದಿಲ್ಲ. ಇದನ್ನ ತಾವು ಗಮನದಲ್ಲಿಟ್ಕೊಳ್ಳಿ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿರುವಂತಹ ಲಾಯರ್ಗಳು ಮತ್ತು ಸ್ವತಃ ಸಂತೋಷ್ ರಾವ್ ಈ ಟೆಸ್ಟ್ಗಳಿಗೆ ತನ್ನ ಸಹಿಯನ್ನ ಹಾಕುವುದಿಲ್ಲ. ಹಾಗಾಗಿ ಯಾರ ಮೇಲೆ ಡೌಟ್ ಬರಬೇಕು ಅನ್ನೋದನ್ನ ತಮ್ಮ ಯೋಚನೆಗೆ ಬಿಡ್ತಾರೆ. ಇನ್ನೊಂದು ಹೇಳ್ತಾರೆ, ಅವರಿಗೆ ಮಾನಸಿಕವಾಗಿ ಸ್ಥಿಮಿತ ಇರಲಿಲ್ಲ, ಮಾನಸಿಕವಾಗಿ ಅಸ್ವಸ್ಥರಾಗಿದ್ರು, ಅಂತಹ ವ್ಯಕ್ತಿಯನ್ನ ತಗೊಂಡೋಗಿ ಆರೋಪಿ ಅಂತ ಹೇಳಿ ಕೊಡ್ತಾರೆ ಅಂತ. ಅದರ ಬಗ್ಗೆನೂ ಹೇಳುದಾದ್ರೆ, ನಿಮೆನ್ಸ್ ನ ವೈದ್ಯರಾಗಿರುವಂತಹ ಚಂದ್ರಶೇಖರ್ ಅನ್ನುವಂತಹ ವೈದ್ಯರು ಅವರು ಕೊಟ್ಟಿರುವಂತಹ ರಿಪೋರ್ಟ್ ಅಲ್ಲಿ ಅವರು ಹೇಳ್ತಾರೆ, ಹಿ ಈಸ್ ಫಿಟ್ ಅಂಡ್ ಫೈನ್ ಅಂಡ್ ಮೆಂಟಲಿ ಸ್ಟೇಬಲ್. ಅಂದ್ರೆ ಅವರು ಆರೋಗ್ಯವಾಗಿಯೂ ಇದ್ರು, ಅವರ ಮಾನಸಿಕತೆಯು ಅಷ್ಟೇನು ಈ ವಿಚಾರದಲ್ಲಿ ಖಿನ್ನತೆ ಅನ್ನುವಂಥದ್ದು ಇರಲಿಲ್ಲ. ಅದೂ ಅಲ್ಲದೆ ಆ ವ್ಯಕ್ತಿ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್. ಈ ಎಲ್ಲ ಕಾರಣಗಳಿಂದಾಗಿ ಒಬ್ಬ ವ್ಯಕ್ತಿಯಿಂದ 17 ವರ್ಷದ ಹೆಣ್ಣು ಮಗಳನ್ನ ರೇಪ್ ಮಾಡುವಂತದ್ದು ಏನು ಕಷ್ಟ ಸಾಧ್ಯ ಅಲ್ಲ ಅನ್ನುವಂತ ಮಾತುಗಳನ್ನ ಅವರು ಹೇಳ್ತಾರೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ನೀವು ಸಂತೋಷ್ ರಾವ್ ಮೇಲೆ ಆಪಾದನೆ ಹಾಕ್ತೀರಿ. ಸಂತೋಷ್ ರಾವ್ ಮತ್ತೆ ಅವರನ್ನ ಯಾಕೆ ಹೊರಗೆ ಬಿಟ್ರು ಅನ್ನುವಂತ ಪ್ರಶ್ನೆ ಕೂಡ ತಮಗೆ ಕಾಡಬಹುದು. ಹೈಕೋರ್ಟ್ ನಲ್ಲಿ 2 ಬಾರಿ ಇವರ ಜಾಮೀನು ಅರ್ಜಿ ವಜಾ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, 2 ಬಾರಿ ಜಾಮೀನು ಅರ್ಜಿ ವಜಾ ಆಗುತ್ತೆ. 3ನೇ ಬಾರಿ ಅವರಿಗೆ ಜಾಮೀನು ಸಿಕ್ಕಿರುವಂತದ್ದು, ಅದು ಕೂಡ ಸಾಂದರ್ಭಿಕ ಸಾಕ್ಷಿಗಳು ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವರಿಗೆ ಜಾಮೀನು ಸಿಕ್ಕಿರುವಂತದ್ದು. ಆ ಕಾರಣಕ್ಕಾಗಿ ಅವರ ಕೇಸ್ ಕ್ವಾಶ್ ಆಗಿರುವಂತದ್ದು ಅನ್ನುವಂಥದ್ದನ್ನ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈಗ ಈ ಹೋರಾಟಗಾರರ ವಿರುದ್ಧವಾಗಿ ನಾವಿದ್ದೇವೆ ಅನ್ನುವಂಥದ್ದಲ್ಲ. ಮೊದಲ ವಿಚಾರ ಏನು ಅಂತ ಕೇಳಿದ್ರೆ, ಇವರು ಕೆಲವು ಸುಳ್ಳುಗಳನ್ನ ಜನರ ಮುಂದೆ ಇಡುವಂತ ಪ್ರಯತ್ನ ಮಾಡಿದ್ರೆ, ಅದು ಶಾಂತಿವನದಲ್ಲಿ CCTV ಇತ್ತು, ಅಥವಾ ಇನ್ನೊಂದು ವಿಚಾರ ಹೇಳ್ತೇನೆ, ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇತ್ತು. 2012ರಲ್ಲಿ ಬಸ್ ಸ್ಟ್ಯಾಂಡ್ ಇರುತ್ತೆ. ಆ ಬಸ್ ಸ್ಟ್ಯಾಂಡ್ ನಲ್ಲಿ CCTV ಇತ್ತು. ಆ ಬಸ್ ಸ್ಟ್ಯಾಂಡ್ ಅನ್ನ ಘಟನೆ ನಡೆದ 6 ದಿನದ ಒಳಗೆ ಆ ಬಸ್ ಸ್ಟ್ಯಾಂಡ್ ಅನ್ನ ಡೆಮಾಲಿಷ್ ಮಾಡಿದ್ರು ಅನ್ನುವಂತ ಮಾತುಗಳನ್ನ ಒಂದು ಚಾನೆಲ್ ನಲ್ಲಿ ಇದೇ ಗಿರೀಶ್ ಮೆಟ್ಟಣ್ಣ ಅವರು ಹೇಳಿ, ಅವರ ಮಾಹಿತಿಗೆ ಇಲ್ಲ ಅಂತ ಭಾವಿಸ್ತೇನೆ. ಅದು 2018ರಲ್ಲಿ ಡೆಮಾಲಿಷ್ ಆಗಿರುವಂತಹ ಬಸ್ ಸ್ಟ್ಯಾಂಡ್, ಮತ್ತು ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನುವಂಥದ್ದನ್ನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನುವಂಥದ್ದು ರಮಾನಂದ ಶೆಟ್ಟಿ ಅವರ ವೈಯಕ್ತಿಕ ಜಾಗದಲ್ಲಿರುವಂತಹ ಕಮರ್ಷಿಯಲ್ ಕಾಂಪ್ಲೆಕ್ಸ್. ಅದಕ್ಕೂ ಮತ್ತು ಈ ಬಸ್ ಸ್ಟ್ಯಾಂಡಿಗೂ ಯಾವುದೇ ಸಂಬಂಧ ಇಲ್ಲ, ನಮಗೆ ಮಾಹಿತಿ ಇಲ್ಲ ಅಂತ ಭಾವಿಸ್ತೇನೆ. ಅದಾದ ಮೇಲೆ ಈ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಬರುವಂತಹ ಇನ್ನೊಂದು ಹೆಸರು ವಾರಿಜಾ ಆಚಾರ್ತಿ. ಅವರು ಕೆಲವು ಸಂದರ್ಭದಲ್ಲಿ ವಾರಿಜಾ ಪೂಜಾರ್ತಿ ಮಾಡಿದ್ರು, ಇನ್ನು ಆಚಾರ್ತಿ ಮಾಡಿದ್ರು. ಆಕ್ಚುಲಿ ವಾರಿಜಾ ಆಚಾರ್ತಿ. ಆ ವಾರಿಜಾ ಆಚಾರ್ತಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಹೇಳ್ತಾರೆ 2012 ಪ್ರಕರಣ ಆದ ಬಳಿಕ ಅದು ಬಯಲಾಗುವಂತಹ ಹೊತ್ತಿನಲ್ಲಿ ಆಕೆಯನ್ನು ಅನುಮಾನಾಸ್ಪದವಾಗಿ ಇವರೇ ಕೊಂದ್ರು ಅಂತ ಹೇಳ್ತಾರೆ. ಆಕೆ ಮತ್ತು ಆ ಪ್ರಕರಣಕ್ಕೆ ಏನು ಸಂಬಂಧ ಅಂತ ಕೇಳಿದ್ರೆ, ವಾರಿಜಾ ಆಚಾರ್ತಿ ಯಾವಾಗ ಧೀರಜ್ಗೆಲ್ಲ ಈ ಕೊಲೆ ಮಾಡಿ ಮನೆಗೆ ಬರ್ತಾನೆ, ಆತನ ರಕ್ತಸಿಕ್ತವಾದಂತಹ ಬಟ್ಟೆಯಲ್ಲಿ ಆ ಬಟ್ಟೆಯನ್ನ ವಾರಿಜಾ ಆಚಾರ್ತಿ ಕೊಡ್ತಾನೆ. ಆಕೆ ಅದನ್ನ ಒಗೆಯುವಂತಹ ಸಂದರ್ಭದಲ್ಲಿ ಆಕೆಗೆ ಅನುಮಾನ ಬರುತ್ತೆ, ಇದು ಸೌಜನ್ಯಳದ್ದೇ ರಕ್ತ ಇರಬಹುದು ಅನ್ನುವಂತ ಅನುಮಾನ ಬರುತ್ತೆ. ಆ ಕಾರಣಕ್ಕಾಗಿ ಆಕೆಯನ್ನ ಒಂದಷ್ಟು ದಿನಗಳ ಬಳಿಕ ಕೊಲ್ತಾರೆ ಅನ್ನುವಂಥದ್ದನ್ನ ತಾವು ಹೇಳ್ತೀರಿ ಹೋರಾಟಗಾರರು. ಇನ್ನೊಂದು ಕಡೆ ತಾವೇ ಕಥೆಯಲ್ಲಿ ಹೇಳ್ತೀರಿ, ಆಕೆ ರೆಸಾರ್ಟ್ ಅಲ್ಲಿ ಇದ್ಲು, ಅವರ ಫಾರ್ಮ್ ಹೌಸ್ ಅಂತ ಏನ್ ಹೇಳ್ತಾರೆ ಅಲ್ಲಿ ಇದ್ಲು. ಅಲ್ಲಿ ಇವರು 4 ಜನ ರೇಪ್ ಮಾಡುವಾಗ ಆಕೆ ಅಲ್ಲಿ ಇದ್ಲು. ಅಲ್ಲಿ ಸೌಜನ್ಯ ನನಗೆ ಹಸಿವಾಗ್ತದೆ ಅಂತ ಹೇಳುವಾಗ್ಲೂ ಈಕೆ ಇದ್ಲು. ಅವಳಿಗೆ ಊಟ ಕೊಟ್ಟು ಆ ಬಳಿಕ ಆಕೆಯನ್ನ ಕೊಂದ್ರು, ಆಕೆ ಮೇಲೆ ಅತ್ಯಾಚಾರ ನಡೆಸಿ ಕೊಂದ್ರು ಅನ್ನುವಂಥದ್ದನ್ನ ತಾವು ಹೇಳ್ತೀವಿ. ಅಂದ್ರೆ ವಾರಿಜಾ ಆಚಾರ್ತಿ ಅಲ್ಲಿ ಫಾರ್ಮ್ ಹೌಸ್ ಅಲ್ಲೂ ಇದ್ರು, ಇಲ್ಲಿ ಧೀರಜ್ ಕೆಲ್ಲನ ಮನೆಯಲ್ಲೂ ಇದ್ರು. ಈ ರೀತಿಯಾದಂತಹ ದ್ವಂದ್ವ ಹೇಳಿಕೆಗಳನ್ನ ಕೊಟ್ಟಿದೆ. ಆದ್ರೆ ಅವರದೇ ಸಂಬಂಧಿಕರು ಹೇಳುವ ಹಾಗೆ ವಾರಿಜಾ ಆಚಾರ್ತಿ ಅನ್ನುವಂಥದ್ದು 2012ರಲ್ಲಿ ಸತ್ತಕ್ಕೆ ಅಲ್ಲ, ಆಕೆ 2013ರಲ್ಲಿ ಸಾಯ್ತಾರೆ. 13ರಲ್ಲಿ ಆಕಸ್ಮಿಕವಾಗಿ ಬಾವಿಗೆ ಬಿದ್ದು, ಅವರದೇ ಮನೆ ಅಂಗಳದ ಬಾವಿಗೆ ಬಿದ್ದು
ಅದಕ್ಕೆ ಸುತ್ತು ವ್ಯವಸ್ಥೆ ಇರಲಿಲ್ಲ. ಆ ಕಾರಣ ಅಲ್ಲಿ ಮನೆ ಅಂಗಳದ ಬಾವಿಗೆ ಬಿದ್ದು ಆಕೆ ಮೃತಪಡ್ತಾರೆ ಅನ್ನುವಂಥದ್ದನ್ನ ಆಕೆಯ ಸಂಬಂಧಿಕರೇ, ಆಕೆಯ ನೆರೆಹೊರೆಯವರೇ, ಆಕೆಯ ಜೊತೆ ಆತ್ಮೀಯರಾಗಿ ಇರುವಂತವರೇ ಹೇಳಿರುವಂತಹ ವಿಚಾರ. ತಮ್ಮ ಹೇಳಿಕೆಗಳಲ್ಲಿ ಮಾತ್ರ ದ್ವಂದ್ವ ಇದೆ. ಅದೇ ದಿನಕ್ಕೊಂದೊಂದು ಹೇಳಿಕೆಗಳ ತಾವು ಆ ಬಗ್ಗೆ ತಮ್ಮ ಹೇಳಿಕೆಗಳ ಬಗ್ಗೆ ತಾವೇ ಜಾಗ್ರತೆಯನ್ನು ವಹಿಸಿಕೊಳ್ಳಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತೇನೆ. ಜೋಡಿ ಕೊಲೆ, ಯಾರು ಆನೆ ಮಾವುತ ಮತ್ತು ಅವರ ಸಹೋದರಿಯನ್ನ ಜೋಡಿ ಕೊಲೆ ಮಾಡಿ ಅದರ ಮೇಲೆ ಯಾವ ಕಾಂಪ್ಲೆಕ್ಸ್ ಅನ್ನ ಕಟ್ಟಿದ್ದಾರೆ, ಹೋಟೆಲ್ ಕಟ್ಟಿದ್ದಾರೆ ಅಂತ ಏನು ಆಪಾದನೆ ಮಾಡ್ತಾ ಇದ್ದೀವಿ, ಅದರ ಬಗ್ಗೆನೂ ಮಾಹಿತಿ ಕೊಡ್ತೇವೆ. ಪದ್ಮಲತಾ ಪ್ರಕರಣದ ಬಗ್ಗೆನೂ ಮಾಹಿತಿ ಕೊಡ್ತೇವೆ. ಆ ಬಳಿಕ ವೇದವಲ್ಲಿ ಪ್ರಕರಣ, ಅದರ ಬಗ್ಗೆನೂ ಬೇಕಾದ್ರೆ ನಿಮ್ಮ ಮುಂದೆ ಮಾಹಿತಿಗಳನ್ನ ಹಂಚಿಕೊಳ್ಳಿಕ್ಕೆ ನಾವು ಸಿದ್ಧರಿದ್ದೇವೆ. ಅಂದ್ರೆ ಈ ನಡೆದಂತಹ ಘಟನೆಗಳನ್ನ ಮತ್ತೆ ಮತ್ತೆ ಕೆದಕುವುದಕ್ಕಿಂತ ನಮಗೆ ಯಾವ ವಿಚಾರದ ಬಗ್ಗೆ ಅಗತ್ಯ ಇದ್ದು ಅದರ ಬಗ್ಗೆ ಮಾತಾಡೋದು ಮಾತ್ರ ಸೂಕ್ತ ಅಂತ ಹೇಳಿ ನಾವು ಭಾವಿಸ್ತೇವೆ ಮೊದಲನೇದಾಗಿ. ಇನ್ನೊಂದು ಏನು ಅಂತ ಹೇಳಿ, ಮೊಬೈಲ್ ನಲ್ಲಿ ಸಾಕ್ಷಿ ಇದೆ, ಇದೇ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ಅಂತ ಅವರಲ್ಲಿ ಒಬ್ಬೆ ಹೊಡೆದು ಹೇಳ್ಕೊಂಡಿರುವಂತದ್ದಿಲ್ಲ. ದಯವಿಟ್ಟು ಇದೆ ನಮ್ಮ ಹತ್ರ, ಇದೇ ಮೊಬೈಲ್ ನಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ. ನಾನು ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇನೆ, ನಮ್ಗೂ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಉತ್ಕಟವಾದಂತಹ ಅಪೇಕ್ಷೆ ಇದೆ. ಅದೇ ರೀತಿ ಚಾನಲ್ ನೋಡ್ತಾ ಇರುವಂತವರಿಗೂ, ಅದೇ ರೀತಿ ಸಾರ್ವಜನಿಕರೆಲ್ಲರಿಗೂ ಕೂಡ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಅಪೇಕ್ಷೆ ಇದೆ. ಅದೇ ರೀತಿ ಯಾರು ತಪ್ಪು ಮಾಡಿದ್ದಾರೆ, ತಮ್ಮ ಪ್ರಕಾರ ಯಾರು ಮುಂಡಾ ಸುಧಾರಿಗಳು ಅಂತ ಹೇಳ್ತಿರೋ, ಇನ್ನೇನ್ ಹೆಸರು ಹೇಳ್ತಿರೋ, ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಧರ್ಮಸ್ಥಳದ ಆಡಳಿತ ವ್ಯವಸ್ಥೆಯ ಬಗ್ಗೆಯೇ ತಾವು ಮಾತಾಡ್ತಾ ಇರುವಂತದ್ದು. ಅವರು ತಪ್ಪು ಮಾಡಿದ್ದೇ ಆದಲ್ಲಿ, ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಅವರು ನಿಜವಾಗಿ ತಪ್ಪು ಮಾಡಿದ್ದೇ ಆದಲ್ಲಿ ಅವರಿಗೆ ಇತರರಿಗಿಂತ ಸಿಗುವಂತಹ ಯಾವ ಶಿಕ್ಷೆ ಸಿಗುತ್ತೋ ಆ ಶಿಕ್ಷೆಗಿಂತ ದುಪ್ಪಟ್ಟಾದಂತಹ ಶಿಕ್ಷೆ ಸಿಗಬೇಕು. ಯಾಕೆಂತ ಕೇಳಿದ್ರೆ ಅದೊಂದು ಕ್ಷೇತ್ರವನ್ನ ಜನ ತಮ್ಮ ಆಸ್ತಿ ಅಂತ ನಂಬಿಕೊಂಡಿರುವಂತವ್ರು. ಅವರ ನಂಬಿಕೆಗೆ ಪೆಟ್ಟು ಬಿದ್ದಿದೆ. ಇಲ್ಲಿ ಸಾರ್ವಜನಿಕರ ನಂಬಿಕೆಗೆ ಪೆಟ್ಟು ಬಿದ್ದಿರುವಂತಹ ಕಾರಣಕ್ಕಾಗಿ ಆ ವ್ಯಕ್ತಿಗಳಿಗೆ ಅವರು ತಪ್ಪು ಮಾಡಿದ್ದೇ ಆದಲ್ಲಿ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾವು ನಮ್ಮ ಚಾನೆಲ್ನ ಪರವಾಗಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ವ್ಯವಸ್ಥೆಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಇನ್ನೊಂದೇನು ಅಂತ ಕೇಳಿದ್ರೆ, ತಮ್ಮ ಬಳಿ ಸಾಕ್ಷಿಗಳಿದ್ದಲ್ಲಿ ತಾವು ಕೋರ್ಟಿಗೆ ಕೊಡ್ಲಿಲ್ಲ, ಅದು ಅಲ್ಲದೆ ಸ್ಟೇಷನ್ಗೆ ಕೊಡ್ಲಿಲ್ಲ, ತಮಗೆ ಅವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಸಿಬಿಐನವರಿಗೆ ಕೊಡ್ಲಿಲ್ಲ. ಈಗ ಪ್ರಸ್ತುತ SIT, ತಮ್ಮ ನಂಬಿಕೆಯ SIT ಬಂದಿದೆ. ತಮ್ಮಲ್ಲಿ ಯಾವ ಮೊಬೈಲ್ಗಳಿದೆ, ಯಾವ ಪೆನ್ ಡ್ರೈವ್ ಇದೆ, ಯಾವ ಹಾರ್ಡ್ ಡಿಸ್ಕ್ ಇದೆ, ಯಾವ ಹಾರ್ಡ್ ಕಾಪಿಗಳಿದೆ, ಅವೆಲ್ಲವನ್ನ ಸಬ್ಮಿಟ್ ಮಾಡಿ ಅಂತ ಮನವಿ ಮಾಡ್ತೇವೆ. ತಾವು ಇಲ್ಲಿವರೆಗೂ ಯಾರಿಗೂ ಮಾಡಲಿಲ್ಲ, ಖಾಲಿ ಸಾರ್ವಜನಿಕ ಭಾಷಣಗಳಲ್ಲಿ ಮಾತ್ರ ಹೇಳಿರುವಂತದ್ದು. ಅಷ್ಟಲ್ಲದೆ ತಮಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅಂತಿದ್ರೆ ಮತ್ತೊಂದು ಕೆಲಸ ಮಾಡುವುದು, ತಾವು ಪ್ರೆಸ್ ಮೀಟ್ ಮಾಡಿ ಜನಗಳ ಮುಂದೆ ಇಡ್ಬೋದು, ಅದನ್ನಾದ್ರೂ ಮಾಡಿ. ಅದು ಯಾವುದೂ ಇಲ್ಲ, ಕೇವಲ ಗಾಳಿಯಲ್ಲಿ ಗುಂಡೋಡಿದ್ದೇನೆ, ಅವರು ಹಾಗೆ ಮಾಡಿದ್ರು, ಅವರನ್ನು ಒಳಗುಟ್ಕೊಳಿಸ್ಬೇಕು, ಅವರಿಗೆ ಒಂದು ಒಳಗಾಗ್ಬೇಕು, ಅವರು ಧರ್ಮಾಧಿಕಾರಿ ಆಗ್ಲಿಕ್ಕೆ ಲಾಯಕ್ಕಿಲ್ಲ, ಈ ರೀತಿಯಾದಂತಹ ಮಾತುಗಳು ಇದೆಲ್ಲ ಗಾಳಿಯಲ್ಲಿ ಗುಂಡು ಹರಿಸುವಂಥದ್ದು. ನಾನು ಈಗಲೂ ಹೇಳ್ತೇನೆ, ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಗೌರವ ಕೊಡುವಂಥದ್ದಲ್ಲ, ಅಲ್ಲಿನ ಧರ್ಮಾಧಿಕಾರಿ ಪೀಠಕ್ಕೆ ಗೌರವ ಕೊಡುವಂಥದ್ದು. ತಾವು ತುಳುನಾಡಿನವರಲ್ಲ, ತುಳುನಾಡಿನವರು ತಮ್ಮದೇ ಹೋರಾಟಗಾರರಾಗಿರುವಂತಹ ತಮ್ಮನ್ ಶೆಟ್ಟರ್ ಬಳಿ ಕೇಳಿದ್ರೆ ಅವರು ಹೇಳ್ಬೋದು. ಈಗ ನಮ್ಮಲ್ಲಿ ದೈವಾರಾಧನೆಯಲ್ಲಿ ಒಂದು ಕ್ರಮ ಇದೆ, ದೈವ ಅಭಯ ಕೊಡುವುದು ಅಥವಾ ದೈವ ಫಲಪ್ರದಾನ ಮಾಡುವುದು ಅಂತ ಒಂದು ಮಾತಿದೆ. ಅಂದ್ರೆ ಈ ಆ ಗಡಿ ಹಿಡಿದವರು ಅಥವಾ ಆ ಕ್ಷೇತ್ರಕ್ಕಾಗಿ ಯಾರು ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಒಂದು ಅಭಯ ಪ್ರದಾನ ಮಾಡುವುದು ಅಂತ. ಆಗ ಆ ಸಂದರ್ಭದಲ್ಲಿ ದೈವ ಹೇಳುದಿದೆ, ನಾನಿದು ನಿನ್ಗೆ ಕೊಡುವಂತಹ ಅಭಯ ಅಥವಾ ನಿನ್ಗೆ ಕೊಡುವಂತಹ ಫಲಪ್ರದಾನ ಅಲ್ಲ, ನಿನ್ನ ಹಿರಿಯರು ಈ ಮಣ್ಣಿಗಾಗಿ ತಮ್ಮ ಜೀವನವನ್ನ ಸವೆಸಿದಂತವರಿದ್ದಾರೆ, ಅವರಿಗೆ ಆ ಮನೆತನಕ್ಕೆ ಕೊಡುವಂತಹ ಗೌರವ ಅಂತ ದೈವ ಹೇಳುವಂತದ್ದಿದೆ. ಅದೇ ರೀತಿ ಧರ್ಮಸ್ಥಳ ಮಂಜುನಾಥನ ಕ್ಷೇತ್ರ ಕೂಡ, ಅಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಅದು ವಿಚಾರ ಅಲ್ಲ. ಅಲ್ಲಿರುವಂತಹ ಧರ್ಮಾಧಿಕಾರಿ ಪೀಠ ಅದು ವೀರೇಂದ್ರ ಹೆಗ್ಗಡೆ ಅವರು ಸೃಷ್ಟಿ ಮಾಡ್ಕೊಂಡದಲ್ಲ, ಅವರ ಹಿರಿಯರಿಗೆ ಕೊಟ್ಟಿರುವಾಗಿ ಅವರಿಗೆ ಬಂದಿರುವಂತಹ ಬಳುವಳಿ, ಅದನ್ನ ಪೀಠಾಧಿಕಾರಿ ಆ ಪೀಠಕ್ಕಾಗಿ ಕೊಡುವಂತಹ ಗೌರವ, ಅದನ್ನ ಇಲ್ಲಿನ ಸಮಾಜ ಹಿಂದೆಯೂ ಕೊಡ್ತಾ ಇದೆ. ಅದು ಜಾತಿ ಧರ್ಮಗಳ ಎಲ್ಲೆಯನ್ನ ಮೀರಿ ಅವರು ಹಿಂದೂ ಆಗಿರ್ಲಿ, ಕ್ರೈಸ್ತ ಆಗಿರ್ಲಿ, ಮುಸಲ್ಮಾನ್ ಆಗಿರ್ಲಿ, ಎಲ್ಲರೂ ಕೂಡ ಆ ಧರ್ಮಾಧಿಕಾರಿ ಅನ್ನುವಂತಹ ಪೀಠಕ್ಕಾಗಿ ಒಂದಿಷ್ಟು ಸಾಮಾನ್ಯ ಮರ್ಯಾದೆಯನ್ನ ಕೊಡುವಂತದ್ದು ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ, ಇನ್ನು ಮುಂದೆಯೂ ನಡೆಯುತ್ತೆ. ಆ ವಿಚಾರಕ್ಕಾಗಿ ಈಗಿರುವಂತಹ ವ್ಯಕ್ತಿಗಳಿಗೆ ಮರ್ಯಾದೆ ಕೊಡೋದಿಲ್ಲ, ಹಿಂದಿರುವಂತ ಕೊಟ್ಟಿದ್ದೀರಾ ಇಲ್ವಾ ಗೊತ್ತಿಲ್ಲ, ಈ ರೀತಿಯಾದಂತಹ ವ್ಯತಿರಿಕ್ತವಾದಂತಹ ಮನೋಭಾವವನ್ನ ಜನರಲ್ಲಿ ಮೂಡಿಸುವಂತ ಪ್ರಯತ್ನ ಮಾಡಬೇಡಿ. ತಮ್ಮ ಬಳಿ ಏನು ಸಾಕ್ಷಿ ಇದೆ ಅದನ್ನ ದಯವಿಟ್ಟು ಕೊಟ್ಟಬೇಡಿ. ಇನ್ನು ಯೂಟ್ಯೂಬ್ ಚಾನೆಲ್ ಅವರಿಗೂ ಮತ್ತೆ ಅದೇ ಹೇಳುವಂತದ್ದು, ತಾವು ದಿನಕ್ಕೊಂದು ಕತೆ ಹೇಳುವ ಬದಲು ಅದನ್ನ ಮಾಡಿ ಸೃಷ್ಟಿ ಮಾಡ್ಕೊಂಡು ಅಥವಾ ಇನ್ಯಾವುದೋ ಜನ ನಂಬ್ತಾರೆ ಅಂತಾನೋ, ನನ್ಗೆ ಅದರ ಏನು ಅಂತ ಗೊತ್ತಾಗುದಿಲ್ಲ. ಒಂದಷ್ಟು ಜನ ಕೂಡ ಇದ್ದಾರೆ, ಅವರಿಗೆ ಮಾಹಿತಿ ಏನು ಅಂತ ಗೊತ್ತಿಲ್ಲ, ಹೋರಾಟ ಏನು ಅಂತ ಗೊತ್ತಿಲ್ಲ. ನಾವಾಗ ಶಾಲೆಗೆ ಹೋಗ್ತಿರುವಂತವ್ರು ಕೂಡ ಆ ಸಂದರ್ಭದಲ್ಲಿ ನಾವು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ವಿ. ಉಡುಪಿ ಕುಟ್ಲದ ಹೆಚ್ಚಿನ
ಶಾಲಾ ವಿದ್ಯಾರ್ಥಿಗಳಿಗೆ ವಿಚಾರ ಗೊತ್ತಿರ್ಬೋದು, ಆಗ ಶಾಲೆ ಕಾಲೇಜ್ ಕಲಿತಾ ಇದ್ದಂತವರಿಗೆ ಗೊತ್ತಿರ್ಬೋದು. ಏನಾಗಿದೆ ಅಂತ ಹೇಳಿದ್ರೆ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದೆ, ಕ್ಯಾಂಡಲ್ ಮಾರ್ಚ್ಗಳು ಮಾಡಿದೆ, ಅವೆಲ್ಲವನ್ನು ಕೂಡ ಸೌಜನ್ಯ ಹೋರಾಟದಲ್ಲಿ ಆ ಸಂದರ್ಭದಲ್ಲಿ ಮಾಡಿದೆ. ಕೇಸನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಎಲ್ಲೂ ಕೂಡ ಆಗ್ಲಿಲ್ಲ. ಈಗ ಇದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಿಟ್ಟು ಹೊರ ಹೋಗಿದೆ ಈ ಕೇಸ್. ಹಾಗಾಗಿ ಜನರಿಗೆ ಇದು ಹೊಸ ವಿಚಾರ ಅಂತ ಅನಿಸಿದ್ರು ಕೂಡ ಇಲ್ಲಿನವರಿಗೆ ಇದು ವಿಚಾರ ಗೊತ್ತಿರುವಂತದ್ದೇ. ಹಿಂದೆ ನಡೀತಾ ಇತ್ತು, ಅಲ್ಲಿ ಪ್ರತಿಭಟನೆಗಳು ನಡೀತಾ ಇತ್ತು, ಅದೇ ರೀತಿ ತನಿಖೆ ಆಗ್ತಾ ಇತ್ತು. ಆ ತನಿಖೆ ಯಾವ ಹಂತಕ್ಕೆ ಬಂದಿದೆ. ಮತ್ತೊಂದು ವಿಚಾರ ಹೇಳ್ಬೇಕು ಅಂತ ಕೇಳಿದ್ರೆ, ತನಿಖೆಯಲ್ಲಿ ಸೌಜನ್ಯ ಮಾವನವರು ಹೇಳ್ತಾರೆ, ನಮಗೆ ತನಿಖೆಗೆ ಕೋಟಿಗಟ್ಟಲೆ ಖರ್ಚಾಗಿದೆ, ಕೋಟಿಗಿಂತ ಮೇಲಾಗಿರುವಂತಹ ಖರ್ಚಾಗಿದೆ, ಅದು ಕೂಡ ಡಾಕ್ಯುಮೆಂಟ್ ಇದೆ, ಕೋಟಿಗಿಂತ ಮೇಲೆ ಖರ್ಚಾಗಿರುವೆ ಅಂತ ಹೇಳ್ತಾರೆ. ನಾನು ಅವರಿಗೆ ಸಾಮಾನ್ಯವಾಗಿ ಒಂದು ಸಿಂಪಲ್ ಪ್ರಶ್ನೆ ಮಾಡ್ತೇನೆ, ತಮಗೆ ನಿಯೋಜನೆ ಮಾಡಿರುವಂತದ್ದು CBI ವಕೀಲರನ್ನ, ಅದೇ ಪೇಮೆಂಟ್ ಮಾಡುವಂತದ್ದು ಅವರಿಗೆ ಗವರ್ಮೆಂಟ್, ಸರ್ಕಾರ ಸಂಬಳ ಕೊಟ್ಟು ಲಾಯರ್ ಅನ್ನ ನೇಮಕ ಮಾಡಿದ್ರೆ ತಮಗೆ ಯಾಕೆ ಕೋಟಿಗಟ್ಟಲೆ ಖರ್ಚಾಗುತ್ತೆ? ಮಹೇಶ್ ತಿಮರೋಡಿ ಅವರು ಸಂತೋಷ್ ರಾವ್ನ ಪರವಾಗಿ ವಕೀಲರನ್ನು ಇಟ್ಟಿದ್ದಾರೆ, ಹಾಗಾಗಿ ಅವರಿಗೆ ಖರ್ಚಾಗುವುದು, ನಾವು ಇಲ್ಲ ಅಂತ ಹೇಳುದಿಲ್ಲ. ತಮಗೆ ಖರ್ಚಾಗುತ್ತೆ. ಹಾಗಾದ್ರೆ ತಮಗೆ ಇಲ್ಲಿ ನ್ಯಾಯ ಸಿಗಬೇಕಾಗಿತ್ತು, ಅಥವಾ ಆರೋಪಿ ಯಾರು, ಆ ಆರೋಪಿ ಅಪರಾಧಿಯು ಹೌದು ಅನ್ನುವಂಥದ್ದ ಏನು ಅದಕ್ಕೆ ಕಾನೂನು ಪ್ರಕ್ರಿಯೆಗಳಿಗೆ ಒಳಪಟ್ಟು ಏನು ಮಾಡ್ಬೇಕಿತ್ತು, ತಾವು ಅದನ್ನೆಲ್ಲವನ್ನ ಬಿಟ್ಟು ಆರೋಪಿಯನ್ನ ರಕ್ಷಿಸುವಲ್ಲಿ ತಮ್ಮ ಪಾತ್ರ ಇತ್ತ? ಅದನ್ನು ಕೂಡ ಜನ ಪ್ರಶ್ನೆ ಮಾಡ್ಬೇಕಾಗಿದೆ ಅಲ್ಲ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಾಮಾಜಿಕ ಜಾಲತಾಣದಿಂದಾಗಿ ಪ್ರಕರಣ ಮತ್ತೊಮ್ಮೆ SIT ರಚನೆ ಆಯಿತು. ಸಿದ್ದರಾಮಯ್ಯ ಅವರು ಅದಕ್ಕೆ SIT ರಚನೆ ಮಾಡ್ಲಿಕ್ಕೆ ಅನುಮೋದನೆ ಕೊಟ್ಟರು, ಪರಮೇಶ್ವರ್ ಅವರು ಅನುಮೋದನೆ ಕೊಟ್ಟರು ಅಂತ ಏನೇನು ಹೇಳಿದ್ರು ಕೂಡ ನಾನು ನಿಮ್ಗೆ ಹೇಳ್ತೇನೆ, ಸೌಜನ್ಯ ಪ್ರಕರಣಕ್ಕಾಗಿ SIT ರಚನೆ ಆಗಿಲ್ಲ, ಸೌಜನ್ಯ ಪ್ರಕರಣಕ್ಕಾಗಿ SIT ತನಿಖೆ ಆಗಿಲ್ಲ. ಯಾವ ತಲೆಬುರುಡೆ ಪ್ರಕರಣ ಇದೆ ಅದಕ್ಕೆ ಮಾತ್ರ SIT ರಚನೆ ಆಗಿರುವಂತದ್ದು. ಆ ವ್ಯಕ್ತಿ ಬಂದಿದ್ದಾನೆ, ಬಂದು ತಲೆಬುರುಡೆ ತೋರಿಸ್ತೇನೆ ಅಂತ ಹೇಳಿದ್ದಾನೆ, ಇನ್ನೆರಡು ಮೂರು ದಿನದಲ್ಲಿ ಉತ್ಖನನ ಆಗಬಹುದು. ತಲೆಬುರುಡೆ ಇದೆಯೋ ಇಲ್ವೋ, ಸತ್ಯಕ್ಕೆ ಸತ್ಯ, ಸುಳ್ಳಿಗೆ ಸುಳ್ಳು, ಆ ಬಳಿಕ ಅದರ DNA ರಿಪೋರ್ಟ್ಗಳು ನೋಡ್ಬೇಕು, ಆಗಬಹುದು, ನಾನಿಲ್ಲ ಅಂತ ಹೇಳುದು. ಈಗ ಇನ್ನೊಂದು ವಿಚಾರಕ್ಕೆ ಬರುವ. ಈಗ ಅಲ್ಲಿ DNA ರಿಪೋರ್ಟ್ಗೆ ಇರುವಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಸುಜಾತಾ ಭಟ್. ಯಾರು? ತನ್ನ ಮಗಳು ಅನನ್ಯ ಭಟ್ ಅನ್ನುವಾಕೆ 2003ರಲ್ಲಿ ಮಣಿಪಾಲದಲ್ಲಿ MBBS ಕಲಿತಾ ಇದ್ದಂತಹ ಹುಡುಗಿ ಧರ್ಮಸ್ಥಳಕ್ಕೆ ಬಂದಾಗ ಅಲ್ಲಿ ನಾಪತ್ತೆ ಆಗ್ತಾಳೆ. ಆ ವಿಚಾರ ತಿಳಿದು ನಾನು ಕೋಲ್ಕತ್ತಾದಿಂದ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ನನ್ನನ್ನ ಕಟ್ಟಿ ನನಗೆ ಹೊಡೆದ್ರು, ನನ್ನ ಕಂಪ್ಲೇಂಟ್ ಅನ್ನ ತಗೊಂಡಿಲ್ಲ ಅಂತ ಹೇಳುವಂತಹ ಯಾವ ಸುಜಾತಾ ಭಟ್ ಇದ್ದಾರೆ, ಅವರ ಹಿನ್ನೆಲೆಗಳನ್ನ ಕೂಡ ನೋಡ್ತಾ ಹೋದಾಗ ಅವರ ಮೂಲ ಮನೆ ಇರುವಂತದ್ದು ಪರಿಕ. ಈಗ ಧರ್ಮಸ್ಥಳದವರದು ಏನು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಇದೆ ಪರಿಕದಲ್ಲಿ, ಆ ಪರಿಕದ ಪಕ್ಕದಲ್ಲಿ ಅವರ ಮನೆ ಇರುವಂತದ್ದು, ಅವರ ಹಿರಿಯರಿರುವಂತದ್ದು. ಅವರ ಸಹೋದರರ ಬಳಿ ಕೇಳುವಾಗ ಈಕೆ 16 ವರ್ಷದಲ್ಲಿ ಮನೆ ಬಿಟ್ಟು ಹೋಗಿದ್ದಾಳೆ, ಆ ಬಳಿಕ ಎಲ್ಲಿದ್ದು ಯಾರನ್ನ ಮದುವೆ ಆದ್ಲು ಅನ್ನುವಂಥದ್ರ ಮಾಹಿತಿ ನಮಗೆ ಇಲ್ಲ ಅನ್ನುವಂತ ಮಾಹಿತಿಯನ್ನ ಆಕೆಯ ಸ್ವಂತ ಸಹೋದರರು ಕೊಡ್ತಾರೆ. ಮೊದಲೇದಾಗಿ ಇರ್ರಿ, ಆಕೆ ಯಾರನ್ನಾದ್ರೂ ಮದುವೆ ಆದ್ಲು, ಆ ಬಳಿಕ ಆಕೆ ಹೇಳ್ತಾಳೆ ನಾನು ಲಿವಿನ್ ನಲ್ಲಿದ್ರೆ ಅನ್ನುವಂತ ಮಾತುಗಳನ್ನ ಒಂದು ಕಡೆಯಲ್ಲಿ ಹೇಳಿದ್ದೆ. ಸರಿ, ಲಿವಿನ್ ನಲ್ಲಿದ್ರೆ ಆಕೆಗೆ ಮಕ್ಕಳಾಯ್ತು. ಅನನ್ಯ ಭಟ್ ಅನ್ನುವಂತಹ ಮಗಳು 2003ರಲ್ಲಿ ಮಣಿಪಾಲದಲ್ಲಿ MBBS ಕಲಿತಾ ಇದ್ಲು ಅನ್ನುವಂಥದ್ದನ್ನ ಆಕೆ ಹೇಳ್ತಾಳೆ. ಮಣಿಪಾಲದಲ್ಲಿ 2000ದಿಂದ 2005ರವರೆಗೆ ಅವರ ಅಟೆಂಡೆನ್ಸ್ ಲಿಸ್ಟ್ ನಲ್ಲೂ ಅವರ ರಿಜಿಸ್ಟರ್ ನಲ್ಲಿ ಎಲ್ಲಾದ್ರೂ ಇರ್ಬೇಕಲ್ಲ. ಅಲ್ಲಿ ಹುಡುಕುವಾಗ 2000ದಿಂದ 2005ರವರೆಗೆ ಅನನ್ಯ ಭಟ್ ಅನ್ನುವಂತ ಹೆಣ್ಣು ಮಗಳು ಆ ಲಿಸ್ಟ್ ನಲ್ಲಿ ಇಲ್ಲ. ಅದು ಅಲ್ಲದೆ ಇವರು ಯಾರು ರಶ್ಮಿ ಅನ್ನುವಂಥವಳು, ಅವಳನ್ನ ಕರ್ಕೊಂಡು ಹೋಗಿದ್ದಾಳೆ ಬೆಳ್ತಂಗಡಿ ಅವಳು ಕೂಡ ಅಲ್ಲಿ MBBS ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ರಶ್ಮಿ ಅನ್ನುವಾಕೆ ಕೂಡ ಆ ರಿಜಿಸ್ಟರ್ ನಲ್ಲಿ ಇಲ್ಲ. ಅಂದ್ರೆ ಹಾಗಾದ್ರೆ ಅಲ್ಲಿನ ರಿಜಿಸ್ಟರ್ ಕೂಡ ಧರ್ಮಸ್ಥಳದವರೇ ಹೇಳಿ ಅಳಿಸಿ ಹಾಕಿರುವಂತದ್ದ. ಈ ರೀತಿಯಾದಂತಹ ಕೆಲವು ಬಾಲಿಶ ವ್ಯತಿರಿಕ್ತವಾದಂತಹ ಹೇಳಿಕೆಗಳು. ಆಕೆ ಹೇಳ್ತಾರೆ ಮತ್ತೆ ನನ್ನ ಕೈಯನ್ನ ಕಟ್ಟ ಹಾಕಿದರೆ ಅಚ್ಚು ಈಗಲೂ ಇದೆ. ಆವತ್ತು ಕೈ ಕಟ್ಟ ಹಾಕಿದಂತ ಅಚ್ಚು ಇವಾಗ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಯಾರಾದ್ರೆ ನಾಳೆ ನನ್ನ ಕೈ ಹಾಕಿ ಕಟ್ಟ ಹಾಕಿದ್ರು ಕೂಡ 15-20 ವರ್ಷ ಬಿಟ್ಟು ನಾನು ಹೋಗಿ ಮೇಲೆ ನನ್ನ ಕೈ ಅಚ್ಚು ಇದೆ ಅಂತ ಹೇಳ್ಬೋದು? ಅಚ್ಚು ಇರ್ಲಿಕ್ಕೆ ಸಾಧ್ಯ ಇದೆಯಾ? ಈ ರೀತಿಯಾದಂತ ಒಂದಷ್ಟು ಕಾಮನ್ ಸೆನ್ಸ್ ಗಳನ್ನ ಕೂಡ ಇಲ್ಲಿ ಜನ ಯೂಸ್ ಮಾಡ್ಕೊಳ್ಬೇಕು. ಕೇವಲ ಯಾರೋ ಹೋರಾಟ ಮಾಡ್ತಾ ಇದ್ದಾರೆ, ದೊಡ್ಡ ಸ್ವರದಲ್ಲಿ ಮಾತಾಡ್ತಾ ಇದ್ದಾರೆ, ನಾವು ಅವರನ್ನ ಬೆಂಬಲ ಕೊಡ್ತೇವೆ ಅನ್ನುವಂಥದ್ದಲ್ಲ. ಅವರ ಹಿಂದೆ ಎಷ್ಟು ಸತ್ಯಗಳಿದೆ, ಅವರ ಸತ್ಯವನ್ನು ಎಷ್ಟು ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಎಷ್ಟು ಸಾಕ್ಷಿ ಸಮೇತವಾಗಿ ಜನರ ಮುಂದೆ ಇಡ್ತಾ ಇದ್ದಾರೆ, ಕೋರ್ಟ್ನ ಮುಂದೆ ಇಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ನ್ಯಾಯ ಸಿಗ್ಬೇಕು ಅಂತ ನಾನು ಆಗ್ಲೇ ಹೇಳಿದ ಹಾಗೆ ಸೌಜನ್ಯಾಳ ಪ್ರಕರಣವನ್ನ ಯಾರು ಮಾಡಿದ್ದಾರೆ ಅವರಿಗೆ ಅತಿ ಕಠಿಣ ಶಿಕ್ಷೆ ಆಗಬೇಕು ಮೊದಲನೇದಾಗಿ. ಇನ್ನೊಂದು ಏನಂತ ಕೇಳಿದ್ರೆ, ಯಾವ ಧರ್ಮಸ್ಥಳದ ಪರವಾಗಿ ನೀವು ಆಪಾದನೆಗಳನ್ನ ಮಾಡ್ತಾ ಇದ್ದೀರಿ, ಯಾವ ಧರ್ಮಸ್ಥಳದವರು ಕ್ರೂರಿಗಳು ಅಂತ ಹೇಳ್ಕೊಂಡು, ಪಾಪಿಗಳು ಅಂತ ಹೇಳ್ಕೊಂಡು ತಾವು ಹೇಳ್ತಾ ಇದ್ದೀರೋ, ಅವರು ನಿಜವಾಗಿಯೂ ಯಾವುದಾದ್ರೂ, ಈ ಪ್ರಕರಣ ಅಂತಲ್ಲ, ಯಾವುದೇ ಪ್ರಕರಣದಲ್ಲಿಯೂ ಕೂಡ ಅವರು ಆರೋಪಿಗಳು ಅಪರಾಧಿಗಳು ಆಗಿದ್ದಲ್ಲಿ
ಅವರಿಗೆ ಇತರರಿಗಿಂತ ಅತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಮತ್ತು ನಮ್ಮ ಚಾನೆಲ್ನ ಪರವಾಗಿರುವಂತಹ ವಾದ. ಯಾಕೆಂತ ಕೇಳಿದ್ರೆ ಅವರು ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡುವಂತವರು. ಅವರು ತಪ್ಪು ಮಾಡಿದ್ದಾರೆ ಅಂತ ಕೇಳಿದ್ರೆ ನಾಳೆ ಸಮಾಜ ಅವರಿಂದ ಯಾವ ಮಾರ್ಗದರ್ಶನವನ್ನ, ಯಾವ ಪ್ರೇರಣೆಯನ್ನ ಸಮಾಜ ಪಡಿಬೇಕು ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ಆ ಕಾರಣಕ್ಕಾಗಿ ಅವರಿಗೆ ಅತಿ ಕಠಿಣ ಶಿಕ್ಷೆ ಆಗಬೇಕು ಮೊದಲೇದಾಗಿ. ಇನ್ನೊಂದು ವಿಚಾರ ಏನು ಅಂತ ಕೇಳಿದ್ರೆ, ನಾನು ಸರ್ಕಾರಕ್ಕೆ ಮತ್ತು ಕಾನೂನು ವ್ಯವಸ್ಥೆಗೆ ಮನವಿ ಮಾಡುವಂಥದ್ದು, ಈ ರೀತಿ ದಿನ ದಿನ ವಿಡಿಯೋಗಳನ್ನ ಯಾವ್ಯಾವುದೋ ಪ್ರಕರಣಕ್ಕೆ ಸುಮ್ಮನೆ ಒಂದು ಬಂದು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಪ್ರಕರಣಗಳಿಗೆ ಹೆಸರು ಹೇಳ್ಕೊಂಡು ಅವರಿದ್ದಾರೆ ಇವರಿದ್ದಾರೆ ಒಳಗೆ ಹಾಕ್ಬೇಕು ಅಂತ ಹೇಳುವಂಥದ್ದನ್ನ ತಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದಯವಿಟ್ಟು ಅದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ಗಳನ್ನ ತಗೊಳ್ಳಿ. ಈ ದಿನ ದಿನ ನಡೆಯುವಂತಹ ಡೊಂಬರಾಟಗಳನ್ನೇ ನಿಲ್ಲಿಸಿ. ಯಾಕೇಳಿದ್ರೆ ಸಾರ್ವಜನಿಕರು ತಲೆ ಚಿಟ್ಟು ಹಿಡಿದು ಹೋಗಿದೆ ಅವ್ರದ್ದು. ಯಾಕಂದ್ರೆ ದಿನಕ್ಕೊಂದೊಂದು ಕಥೆಗಳು, ಅಲ್ಲಿ ಹಾಗಾಗಿದೆ ಇಲ್ಲಿ ಹೀಗಾಗಿದೆ, ಯಾರು ಹೇಳುದಿಲ್ಲ, ಸಾರ್ವಜನಿಕರು ಹೇಳುದಲ್ಲ. ಅವರು ಯಾವುದೋ ಒಂದು 4 ಜನರನ್ನು ತಂದು ಕೂರಿಸೋದು, ಅವರು ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ ಹೇಳುವಂಥದ್ದು, ಇದೆಲ್ಲ ಬಾಲಿಶ ಮತ್ತು ಜನರ ತಲೆ ಹಾಳು ಮಾಡುವಂತ ಪ್ರಯತ್ನ ಅಂತ ನಾನು ಅನ್ಕೊಳ್ತೇನೆ. ಅವರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರುವಂತವ್ರು ಇರ್ಬೋದು, ಆದ್ರೆ ತಾವು ಸಾಕ್ಷ್ಯಾಧಾರಗಳನ್ನ ಪೂರೈಸಿ ಆಮೇಲೆ ಮಾತಾಡಿ. ತಾವು ಎಷ್ಟು ಬೇಕಾದ್ರೂ ಮಾತಾಡಿ, ನಮ್ಮ ವಿರೋಧ ಇಲ್ಲ. ಕೇವಲ ಒಂದು ಕ್ಷೇತ್ರ ಇದೆ ಅದಕ್ಕಾಗಿ ನಾವು ಏನಾದ್ರು ಒಂದು ಮಾತಾಡ್ಬೇಕು, ನಮ್ಮ ಹೆಸರಾಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಮಾತಾಡುವಂತದ್ದಲ್ಲ. ಮೊನ್ನೆ ಒಬ್ಬ ಯಾರೋ ಬೆಂಗಳೂರಿಂದನೇ ಎಲ್ಲಿಂದ ನಡ್ಕೊಂಡು ಬಂದ. ಆ ಪುಣ್ಯಾತ್ಮನಿಗೆ ಯಾವಾಗ ಬೆಂಗಳೂರಿಂದ ಯಾವಾಗ ಬಿಟ್ನೋ, ಇಲ್ಲಿ ಯಾವಾಗ ಬಂದ್ನೋ, ಅದರ ಮಧ್ಯದಲ್ಲಿ ಕೂಡ ನಾನು ಇಲ್ಲಿದ್ದೇನೆ, ನನ್ನ ಹಿಂದೆ ಮುಂದೆ ಗಾಡಿ ಹೋಗ್ತಾ ಇದೆ, ನಮ್ಮನ್ನ ಅಲ್ಲಿ ನನ್ಗೇನಾದ್ರೂ ಆದ್ರೆ ಧರ್ಮಸ್ಥಳದವರೇ ಕಾರಣ, ಈ ರೀತಿಯಾದಂತ ಹೇಳಿಕೆ. ನಾ ಅವರಿಗೆ ಕೇಳುವಂತದ್ದು, ನೀವು ಅಷ್ಟು ಎಲ್ಲ ವಿಡಿಯೋಗಳನ್ನ ಮಾಡ್ತೀರಿ, ಅಲ್ಲಿ ಗಾಡಿ ಬಂದ ವಿಡಿಯೋ ಯಾಕೆ ಮಾಡ್ಲಿಲ್ಲ? ಅಲ್ಲಿ ಗಾಡಿಯ ನಂಬರ್ ಅನ್ನು ತೆಗೆದು ಯಾಕೆ ನೀವು ಸ್ಥಳೀಯ ಸ್ಟೇಷನ್ಗೆ ಕೊಡ್ಲಿಲ್ಲ? ಅದನ್ನ ವಿಡಿಯೋ ಮಾಡಿ. ವಿಡಿಯೋದಲ್ಲಿ ಗಾಡಿ ಇಲ್ಲ, ಗಾಡಿಯ ನಂಬರ್ ಇಲ್ಲ, ಯಾವ ಗಾಡಿ ಅನ್ನೋಂಥದ್ದು ಇಲ್ಲ, ಎಂಥದ್ದು ಇಲ್ಲ. ಕೇವಲ ತಾವು ಒಂದಷ್ಟು ಹೇಳಿ ಬಿಡ್ತೀರಿ, ನಾವಿಲ್ಲಿ ಕೇಳಬೇಕು, ಅದಕ್ಕೆ ಒಂದಷ್ಟು ಜನ ಜೈಕಾರ ಹೋಗುವಂತವ್ರು ಬೇರೆ. ಈ ರೀತಿಯಾದಂತಹ ವ್ಯವಸ್ಥೆಗಳು ಸಾರ್ವಜನಿಕರಲ್ಲಿ ಅಸಮಾಧಾನ ಮತ್ತು ಸಾರ್ವಜನಿಕರ ತಲೆ ಹಾಳು ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಅಂತ ನಾವು ಭಾವಿಸ್ತೇವೆ. ಮತ್ತೆ ಈಗ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಹೋರಾಟಗಾರರು ಅಂತ ಅನಿಸ್ಕೊಂಡವರು, ಅದು ಗಿರಿಯಲ್ಲಿ ಒಂದಷ್ಟು ಕೇಸ್ಗಳಿದೆ. ಅವರು ಸಮಾಜಕ್ಕೆ ಯಾವುದೇ ಮಾರ್ಗದರ್ಶಕರೇನು ಅಲ್ಲ, ಎಲ್ಲ ಕೇಸ್ ಇರುವಂತವರೇ ಇರುವುದು. ಆದ್ರೆ ಇವರು ಹೋರಾಟಕ್ಕೆ ಮಾಡಿದ್ರೆ ಸಂತೋಷ, ಸೌಜನ್ಯಳಿಗೆ ನ್ಯಾಯ ಸಿಗ್ಬೇಕು ಅಂತ ತಾವು ಹೋರಾಟ ಮಾಡಿದ್ರೆ ಸಂತೋಷ. ಆದ್ರೆ ಅದನ್ನ ತಾವು ಸಾಕ್ಷಿ ಸಮೇತವಾಗಿ ಕೊಟ್ರೆ ಇನ್ನಷ್ಟು ಉತ್ತಮ ಅಂತ ಭಾವಿಸ್ತೇನೆ, ಒಂದನೇದಾಗಿ. ಇನ್ನೊಂದನೇದಾಗಿ, ಸಂತೋಷ್ ರಾವನ್ನ ತಾವು ಯಾವ ಹಂತದವರೆಗೂ ನಿರಪರಾಧಿ ಅಂತ ಪ್ರೂವ್ ಮಾಡ್ಲಿಕ್ಕೆ ತಾವು ಚಿಟ್ಟು ಹಿಡಿದು ಕೂತಿದ್ದೀರಲ್ಲ, ಆ ವ್ಯವಸ್ಥೆ ಯಾಕೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಸಂತೋಷ್ ರಾವನ್ನ ಅವ ಆರೋಪಿಯೋ ಅಪರಾಧಿಯೋ ತನಿಖೆ ಆಗ್ಲಿಕ್ಕೆ ಬಿಡ್ಬೇಕಿತ್ತಲ್ಲ. ಅವನ ಯಾವುದೇ ಬ್ರೈನ್ ಮ್ಯಾಪಿಂಗ್ ಆಗ್ಲಿಲ್ಲ, ಅವರ DNA ಟೆಸ್ಟ್ ಆಗ್ಲಿಲ್ಲ, ಅಥವಾ ಅವರ ಮಂಪರು ಪರೀಕ್ಷೆ ಆಗ್ಲಿಲ್ಲ, ಅವರ ಸುಳ್ಳು ಪತ್ತೆ ಆಗ್ಲಿಲ್ಲ, ಯಾವುದೂ ಆಗ್ಲಿಲ್ಲ. ಅಂತಹ ವ್ಯಕ್ತಿಯನ್ನ ತಾವು ಅದು ಹೇಗೆ ಆರೋಪಿಯೇ ಅಲ್ಲ ಅಥವಾ ಅಪರಾಧಿಯೇ ಅಲ್ಲ ಅನ್ನುವಂಥದ್ದನ್ನ ಕ್ಲೀನ್ ಚಿಟ್ ಕೊಟ್ಟು ಬಿಡ್ತೀರಾ ಅನ್ನುವಂಥದ್ದು ಗೊತ್ತಾಗಲ್ಲ. ತನಿಖೆ ಆಗದೆ ಅಥವಾ ಅಲ್ಲಿ ಸಾಂದರ್ಭಿಕ ಸಾಕ್ಷಿಗಳಿಲ್ಲದೆ ಕೇಸ್ ಕ್ವಾಶ್ ಆಗಿರುವಂತ ಕೇಸಲ್ಲಿ ತಾವು ಅದು ಯಾವ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀರೋ ಸಂತೋಷ್ ರಾವ್ ಅಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅದು ನಿಮ್ಮ ವಿವೇಚನೆಗೆ ಬಿಟ್ಟಂತದ್ದು. ಈಗ ಅಂತಿಮವಾಗಿ ಹೇಳ್ಬೇಕು ಅಂತಿದ್ರೆ, SIT ಅನ್ನುವಂಥದ್ದು ರಚನೆ ಆಗಿದೆ. ನಿಮಗೂ ಅದರ ಬಗ್ಗೆ ಒಲವು ಇದೆ, ನಮಗೂ ಅದರ ಬಗ್ಗೆ ಒಲವು ಇದೆ. ಆ ಕಾರಣದಿಂದಾಗಿ SIT ಅನ್ನುವಂಥದ್ದು ನಿಷ್ಪಕ್ಷಪಾತವಾದಂತಹ ತನಿಖೆ ಮಾಡುತ್ತೆ ಅನ್ನುವಂತ ನಂಬಿಕೆ ಇದೆ. ಆ ನಂಬಿಕೆಯನ್ನ ಇಟ್ಟುಕೊಂಡು ಇದರ ಸಾಕ್ಷ್ಯದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನ್ ಹೇಳ್ತಾರೆ ಕೇಳಿದ್ರೆ, 2013ರಲ್ಲಿ ಅವರು ಒಂದು ಕಡೆ ಮಾತಾಡ್ತಾ ಹೇಳ್ತಾರೆ, ಸಂತೋಷ್ ರಾವ್ ಇದ್ದ, ಅವನ ಜೊತೆಯಲ್ಲಿ ಇನ್ನೂ 4 ಜನ ಇದ್ರು ಅನ್ನುವಂತಹ ಮಾತುಗಳನ್ನ 2013ರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳ್ತಾರೆ. ಅದಾದ ಬಳಿಕ ಏನ್ ಹೇಳ್ತಾರೆ ಕೇಳಿದ್ರೆ, ಸಂತೋಷ್ ರಾವ್ ಅನ್ನುವಂತಹ ವ್ಯಕ್ತಿಯೇ ಇರ್ಲಿಲ್ಲ, ಆ ವ್ಯಕ್ತಿಯನ್ನ ಸುಮ್ಮನೆ ಈ ಪ್ರಕರಣಕ್ಕೆ ಸಿಲುಕಿಸಲಾಗಿದೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಈ ದ್ವಂದ್ವ ಹೇಳಿಕೆಗಳಿದ್ದಾಗ ಜನ ಯಾವುದನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಅನ್ನುವಂಥದ್ದು ಜನರ ವಿವೇಚನೆ ಕೂಡ ಬಿಡ್ಬೇಕಾಗುತ್ತೆ. ಇನ್ನೊಂದು ವಿಚಾರ ಏನು ಅಂತ ಕೇಳಿದ್ರೆ, ಈ ಹೋರಾಟಗಾರಲ್ಲಿ ಈಗೊಬ್ರು ಅವರು ಗೋಪಾಲ್ ಗೌಡ, ಅವರ ಹೆಸರು ಗೋಪಾಲ್ ಗೌಡ ಅಂತ ಹೇಳಿ ಭಾವಿಸ್ತೇನೆ, ಅವರು ಈ ಹೋರಾಟಗಾರರಲ್ಲಿ ಸೇರ್ಕೊಂಡಿದ್ದಾರೆ. ಈ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, 2006ರಲ್ಲಿ ಮೈಸೂರಿನ ಒಂದು ರೆಸಾರ್ಟ್ ಅಲ್ಲಿ 3 ಜನ ಹೆಣ್ಮಕ್ಳೊಂದಿಗೆ ಸಿಕ್ಕಿ ಹಾಕಿಕೊಂಡಂತಹ ಈ ಗೋಪಾಲ್ ಗೌಡ ಈಗ ಹೋರಾಟಗಾರರ ಪರವಾಗಿ ಇವರಿದ್ದಾರೆ. ಇವರು ಆ ಬಳಿಕ ಅವರನ್ನ ಗುವಾಹಟಿ ಹೈಕೋರ್ಟ್ಗೆ ಅಲ್ಲಿ ಅವರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಗುವಾಹಟಿಯ ಜನಪ್ರತಿನಿಧಿಗಳೆಲ್ಲ ಹೇಳುದಿತ್ತಂತೆ ಆ ಸಂದರ್ಭದಲ್ಲಿ, ಎಲ್ಲೂ ಆಗದವರನ್ನ ನಮ್ಮಲ್ಲಿಗೆ ತಂದು ಹಾಕಿದ್ದೀರಿ ಯಾಕೆ ಅಂತ. ಆ ಬಳಿಕ ಅವರು ಗುವಾಹಟಿ ಹೈಕೋರ್ಟ್ ಅಲ್ಲಿ ಇರ್ತಾರೆ. ಆ ಬಳಿಕ ಅವರಿಗೆ ಪ್ರಮೋಷನ್ ಆಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ಇವರ ಜೊತೆಗಾರರು ಈ ಸಂದರ್ಭದಲ್ಲಿ. ಆ ಬಳಿಕ ಇನ್ನೊಬ್ರು ವಿಧಾನಸೌಧದಲ್ಲಿ ಬಾಂಬ್ ಬೆದರಿಕೆ ಹಾಕಿ ಅಲ್ಲಿಂದ ಅವರನ್ನ ಕೆಲಸದಿಂದ ತೆಗೆದು ಹಾಕಿ, ಆ ಬಳಿಕ ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಸೋತು ಈಗ ಈ ಹೆಣ್ಣು ಮಗಳ ಹೆಸರು ಹೇಳ್ಕೊಂಡು ಈಗ ಇದ್ರ ಪರವಾಗಿ ಬೀಳೆ ಬೇಯಿಸ್ಕೊಳ್ತಾ ಇರುವಂತವ್ರು. ಒಂದಷ್ಟು ವ್ಯಕ್ತಿಗಳ ಬಗ್ಗೆ ಬೇಸರ ಅಂತಾನು ಕೂಡ ಅನ್ಸುತ್ತೆ ನಮ್ಗೆ. ಈಗ
ಯೂಟ್ಯೂಬ್ಗಳಲ್ಲಿ ಒಂದಷ್ಟು ಚಾನಲ್ಗಳಿದೆ, ದಿನಕ್ಕೊಂದೊಂದು ಕಥೆಗಳನ್ನು ಹಾಕ್ತಾ ಇದ್ದಾರೆ. ನಾನು ದಯವಿಟ್ಟು ಹೇಳ್ತಾ ಇದ್ದೇನೆ, ತಾವು ತಮ್ಮ ಸಾಕ್ಷಿಗಳಿದ್ದಲ್ಲಿ ಅಥವಾ ಯಾರು ತಮ್ಮ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ ಅವರನ್ನೆಲ್ಲ ತಗೊಂಡೋಗಿ ನೀವು ಈಗ SIT ರಚನೆ ಆಗಿದೆ, SIT ಮುಂದೆ ಕೂರಿಸಿ. ನೀವು ಹೈಕೋರ್ಟ್ ಮುಂದೆನೂ ಕೂರಿಸಿಲ್ಲ, CBI-ನವರ ಮುಂದೆನೂ ಹೋಗಿಲ್ಲ. ಈಗ ಅಟ್ ಲೀಸ್ಟ್ ಒಂದು SIT ಅನ್ನುವಂಥದ್ದು ಬಂದಿದೆ. ತಮಗೂ ಕೂಡ ಅದರ ಬಗ್ಗೆ ನಂಬಿಕೆ ಇದೆ, ನಮಗೂ ಕೂಡ ಅದರ ಬಗ್ಗೆ ನಂಬಿಕೆ ಇದೆ. ತಾವು ತಮ್ಮ ಯಾರು ಸಾಕ್ಷಿದಾರರಿದ್ದಾರೆ, ತಮ್ಮ ಚಾನಲ್ಗಳಲ್ಲಿ ಯಾರ್ಯಾರು ಮಾತಾಡಿದ್ದಾರೆ ಅವರೆಲ್ಲರನ್ನ ಹೋಗಿ ಆ SIT ಮುಂದೆ ಕೂರಿಸಿ ಇಂತೆಂತ ವಿಚಾರ, ಇಂತೆಂತ ದಿನಾಂಕ, ಇಂತೆಂತ ಅನ್ನುವಂಥದ್ದನ್ನ ನಾನು ಸಾಂದರ್ಭಿಕ ಸಾಕ್ಷಿ ಇದ್ದೇನೆ ಅನ್ನುವಂಥದ್ದನ್ನ ಹೇಳ್ಕೊಂಡು ಅವರ ಕೇಸ್ ರಿಜಿಸ್ಟರ್ ಮಾಡಿ ಆ ಬಳಿಕ ತನಿಖೆ ಆಗುತ್ತೆ, ಸತ್ಯ ಸುಳ್ಳು ಅನ್ನುವಂಥದ್ದು ಜನರಿಗೆ ತಿಳಿಯುತ್ತೆ. ಅದನ್ ಬಿಟ್ಟು ತಾವು ದಿನಕ್ಕೊಂದೊಂದು ಕತೆ ಹಾಕ್ತಾ ಇದ್ರೆ ಜನರ ಭಾವನೆಗಳನ್ನ ಕೆರಳಿಸುವಂತ ಪ್ರಯತ್ನ ಆಗ್ತಾ ಇದೆ ಹೊರತು ಅದರಿಂದ ಸೌಜನ್ಯಳಿಗಾಗ್ಲಿ ಅಥವಾ ಇಲ್ಲಿನ ತಲೆಬುರುಡೆ ಪ್ರಕರಣಕ್ಕಾಗ್ಲಿ ಅಥವಾ ಇನ್ಯಾವುದೇ ಪ್ರಕರಣಗಳಿಗೂ ನ್ಯಾಯ ಸಿಗುವಂತದ್ದಕ್ಕೆ ಸಾಧ್ಯ ಇಲ್ಲ. ಅದು ತಮ್ಮ ಗಮನದಲ್ಲಿ ಇದೆ. ಇನ್ನೊಂದು ವಿಚಾರ ಏನು ಅಂತ ಕೇಳಿದ್ರೆ, ಈಗ ಬಹಳಷ್ಟು ಜನ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಬಂದದ್ರಿಂದ SIT ಹೋಯ್ತು, ಸಿದ್ದರಾಮಯ್ಯನವರು ಕೊಟ್ರು, ಈ ರೀತಿಯಾದ ಮಾತುಗಳಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, SIT-ಗೆ ಹೋಗಿರುವಂತದ್ದು ಕೇವಲ ತಲೆಬುರುಡೆ ಪ್ರಕರಣ ಮಾತ್ರ, ಸೌಜನ್ಯ ಪ್ರಕರಣ ಅಲ್ಲ. ಅದು ಅಲ್ಲದೆ ಇನ್ನು ನಡೆಯಬೇಕಾದಂತಹ ಪ್ರಕರಣಗಳು SIT-ಗೆ ಹೋಗುತ್ತಾ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ. ಇನ್ನು ಅದೆಷ್ಟು ಸಾಂದರ್ಭಿಕ ಸಾಕ್ಷಿಗಳು ಇರುತ್ತೆ ಗೊತ್ತಿಲ್ಲ. ಆ ವಿಚಾರಗಳ ಬಗ್ಗೆ ಕೂಡ ತಮ್ಮ ಗಮನದಲ್ಲಿರ್ಲಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುದು ಬೇಡ ಅಂತ ಹೇಳಿದ್ರೆ ನೀನು ಅವರ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಂತ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳಬೇಡಿ. ಯಾಕೆ ಹೇಳಿದ್ರೆ ನಿಜವಾದ ವಿಚಾರ ಸಾಕ್ಷ್ಯಾಧಾರಗಳಿಗೆ ಇದ್ರೆ ಅದನ್ನ SIT ಸ್ವೀಕಾರ ಮಾಡುತ್ತೆ ಬಿಟ್ರೆ ಸೌಜನ್ಯ ಪ್ರಕರಣಕ್ಕಾಗಿ SIT ರಚನೆ ಆಗಿರುವಂತದ್ದು ಅಲ್ಲ. ಅದು ಕೂಡ ತಮ್ಮ ಗಮನದಲ್ಲಿ ಇರ್ಲಿ. ಈಗ ನನ್ಗೆ ಗೊತ್ತಿದೆ, ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಈಗ ಉದ್ದ ಬರ್ಲಿಕ್ಕುಂಟು, ಅಮ್ಮ, ಅಕ್ಕ, ನಿಮ್ಮ ಹೆಣ್ಮಕ್ಳಿಲ್ವಾ, ಈ ರೀತಿ ಎಲ್ಲ ಬರ್ಲಿಕ್ಕಿದೆ, ನಮಗೆ ಗೊತ್ತಿದೆ. ನಾವು ಅದಕ್ಕೆ ಎಲ್ಲದಕ್ಕೂ ಸಿದ್ಧರಾಗಿದ್ದೇವೆ. ನಮಗೆ ಹೇಳುವರು ಕೂಡ ತಮ್ಮ ಕೂಡ ಯೋಚನೆಗಳನ್ನ ಮಾಡ್ಬೇಕು. ನಮಗೆ ಹೇಳುವಂತದ್ದು ಅಥವಾ ಇವರ ವಾದವನ್ನ ಇನ್ನೊಂದಷ್ಟು ಜನ ಯಾರು ಬೆಂಬಲಿಸುವಂತದ್ದು ನಮಗೆ ಗೊತ್ತಿಲ್ಲ. ತಮಗೆ ಸಾಧ್ಯ ಇದ್ರೆ ದಯವಿಟ್ಟು ಕೈ ಮುಗಿದು ಹೇಳುತ್ತೇನೆ, ತಾವು SIT ಅವರಿಗೆ ಕೊಟ್ಟು ಬಿಡಿ. ಆ ಬಳಿಕ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನುವಂಥದ್ದು ತೀರ್ಮಾನ ಆಗ್ಲಿ ಅನ್ನುವಂಥ ಮನವಿಯೊಂದಿಗೆ ಮತ್ತೊಮ್ಮೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ವಂದನೆಗಳು.